ಏ ಹಿಂಗ್ಯಾಕ ಎಲ್ಲಿ ಹೊಂಟಿದಿ? ಎಲ್ಲಾರ ಹೋಗ್ಬೇಕಾದ್ರೆ ಅಷ್ಟ ಶೃಂಗಾರ ಆಗ್ಬೇಕನ? ನಾವು ಹೆಣ್ಮಕ್ಳದೀವಿ, ನಮಗೂ ಆಸೆ ಇರ್ತೈತಿ. ಆಸೆ ಇರ್ಬೇಕು? ಎಂತ ಆಸೆ ಅದ ಈ ನಮನಿ? ನೀ ಏನು ಕುರುಬನ್ ಹೇಂತು ಏನು ISI ಆಫೀಸರ್ ಹೇಂತು ಒಂದು ತಿಳಿವತ್ ನನಗೆ. ಏನು ಸಾಡಿನೂ ಭಾಳ ಚಂದ ತೆಗದ್ದಿ, ಜಂಪರು ಆ ನಮನಿ ಹೊಲಿಸಿದಿ. ನಾನು ಕೂಡಿ ಪ್ಯಾಟ್ಯಾಗ ಹೋದ್ರೆ ಮುಗ್ದ ಹೋತು. ನಾನು ಹೇಂತೇನೆ ಅನ್ನೋದಿಲ್ಲ ನನಗೆ. ಮತ್ತೇನಂತಾರ? ಅದನ್ನು ಹೇಳ್ಬೇಕನ? ನಾನು ಹೆಂಡತಿ ತಂಗಿ ಅತ್ತಾರ. ನಿನ್ ಹೆಂಡತಿ ತಂಗಿ ಅಂತಾರ? ಅದ ಹೆಂಗಂತಾರ? ಯಾಕೆ ನೀನ್ ಹೆಂಡತಿ ಗತಿ ಕಾಣ್ಸಾಕತ್ತಿಲ್ಲನ? ಹೆಂಡತಿ ಗತಿ ಕಾಣ್ತಿದ್ದಿ, ಕಡ್ಡಿ ಕಡ್ಡಿ ಸೀರಿ ಮತ್ತೇನದ ಕುಬ್ಸ ಹಾಕೊಂಡಿ ಅಂದ್ರೆ ಎಡ್ ಚಂದ ನಾನು ದೋತ್ರಕ ನನ್ನ ಅಂಗಿಗೆ ಮತ್ತ ನಾನು ಇದಕ್ಕೆ ಒಪ್ತಿದ್ನಿ ನಾ ಟಾವೆಲ್ಕ. ನಿನ್ ದೋತ್ರಕ್ಕ ನಿನ್ ಟಾವೆಲ್ಕ ಕಡ್ಡಿ ಕಡ್ಡಿ ಸೀರೆ ಅಷ್ಟ ಒಪ್ತಾವ, ಬ್ಯಾರೆ ಫ್ಯಾನ್ಸಿ ಸೀರೆ ಒಪ್ಪಂಗಿಲ್ಲನ? ಏ ಮಾರಾಯ ಇರುವಾತಕ್ ಬಿಡ, ಸುಳ್ಳ ಜಗಳ ಆಗ್ತೈತಿ, ಭಾಳ ಚಂದ ಕಾಣತಿಗತ್ರಿ ಇರುವಾತಕ್. ಒಮ್ಮೆ ಯಾವಾಗ ಹಿಂಗೆ ಇರ್ಬೇಕು ನೀನ? ಮತ್ತೆ ಅದಕ್ಕೆ ಹೇಳಾಕತ್ತಿ ಮತ್ ಹಿಂಗ ಇರು ಅಂತನು ಹೇಳ್ತಿ, ಮತ್ ಅದನ್ನು ಹೇಳ್ತಿ, ಎರಡು ನೀನ ಮಾತಾಡಿದ್ರ ಮತ್ ನಾ ಏನ್ ಅಂತಿಕೋಬೇಕು? ಸಿಟ್ಟು ಮಾಡ್ಕೋಬೇಡ, ಇಂದ ಭಾಳ ಮೂಡ್ನಾಗದ. ಒಟ್ಟ ಸಿಟ್ಟು ಮಾಡ್ಕೋಬೇಡ. ನೀ ಏನಂದ್ರು ನಾ ತಡ್ಕೋತಾನ. ಮತ್ ಸಿಟ್ಟು ಬರುವಂಗ ಮಾತಾಡಿದ್ರೆ ಸಿಟ್ಟು ಮಾಡ್ಕೊಳ್ಳಾರ್ದೆ ನಗತಾರೇನ? ಏ ಯವ್ವ ಆತ್ಲ ಮುಗಿತೇನ, ಉಟ್ಕೊಂಡ್ರೆ ಭಾಳ ಚಂದ ಕಾಣತೈತಿ ಹೇಳಿ ಮುಗಿದು ಹೋತ್ಲ, ಇನ್ನೇನೈತಿ? ಆತ್ ಬಿಡು ಇವಾಗ. ಒಂದ್ ಮಾತು ಹೇಳ್ತಾನ, ಎದ್ರ ಸಂಬಂಧ ಇಷ್ಟು ಸಿಂಗಾರ? ಯಾಕ ಗೊತ್ತಿಲ್ಲೇನ್ ನಿನ್ಗ ಏನೈತೆ ಅಂತ ಹೇಳಿ? ನೀನ್ ಬರೇ ಕುರಿ ಎಮ್ಮಿ ಹೊಲ ಇವು ಕಡೆನ ಲಕ್ಷ ಕೊಡು, ಹೆಂಡತಿ ಕಡೆ ಏನ್ ಲಕ್ಷ ಕೊಡ್ಬೇಡ. ಅಂತದ ಏನೈತಿ ಅಂದ? ನಾನು ಏ ನೀನ ಹೇಳೋ ಮರ ಏನೈತಿ? ಅಂತದ್ ಏನೈತೆ ಅಂದ್ರ ಹೆಂಡತಿ ಮ್ಯಾಗ ಅಷ್ಟು ಪ್ರೀತಿ ಇದೆಯಲ್ಲ, ಹೇಳ್ ನೋಡು ನೀ ಏನೈತೆ ಅನ್ನೋದು. ರಗಡ ಈ ಗೋಕಾಕ್ ಗುಡ್ಡದಟ್ಟು ಪ್ರೀತಿ ಅದೇನೆ. ಏನೈತಿ ನೀನ ಹೇಳ. 108 ವ್ಯವಹಾರ ಇರ್ತಾವಲ್ಲ ಗಂಡಸರಿಗೆ, ಮರಿತೈತಿ ಮನುಷ್ಯ. ನೀವನ್ ಹೆಂಗಸರ ಇದು ಪಟ್ಟಗನ ಅಡಿಗೆ ಮಾಡ್ಕೋದು, ಅಟ್ ಬಾಂಡೆ ಗಿಂಡೆ ತಿಕ್ಕಿದವ್ರನ್ನ ಒಗ್ಯಾನ ಹೊಕ್ಕೊಂಡ್ ಗಪ್ ಕೂತ್ ಬಿಡ್ತೀರಿ. ಅಷ್ಟು ಪ್ರೀತಿ ಐತಿ ಇಷ್ಟು ಪ್ರೀತಿ ಐತಂತಿ, ಮತ್ ಇವತ್ತು ಏನ್ ದಿವಸ ಐತ ಅನ್ನೋದ ಗೊತ್ತಿಲ್ಲ ಅಂದ್ರ ಏನ್ ಹೇಳ್ಬೇಕು ನಿನಗ? ಬರೇ ಹೊಲ ಎಮ್ಮಿ ಕುರಿ ಇದ್ರೊಳಗ ಏನ ಹೆಂಡತಿ ಕಡೆ ಮನಿ ಕಡೆ ಲಕ್ಷಣ ಇಲ್ಲ. ಏ ಮರ ಸುಳ್ಳ, ನೀನ ಹೇಳ, ನೀನ ಹೇಳಿ ಏನೈತಿ? ಇವತ್ತ ನಾವು ಮದುವೆ ಆಗಿ 8 ವರ್ಷ ಆಯ್ತು. ಹೋಗೋ ಈಗಾರ ಗೊತ್ತಾಯ್ತಾ? ಅದು ಇಂಗ್ಲೀಷ್ನ್ಯಾಗ ಏನೋ ಅಂತಾರಲ್ಲ, ಸ್ವಾರಿ. ನೀ ಕಲ್ತಕ್ಕಿದೆ, ಸ್ವಾರಿ ಸ್ವಾರಿ ಆತೋ. ಈಗಾರ ಮುಗೀತಲ್ಲ, ಆತ್ ತಗೋ. ಸಿಟ್ಟು ಹೋತು ನಾಗೊಂದು ಸ್ವಲ್ಪ ನೋವು. ಅವನ್ನಾಗತ್ತಾಳ. ಬಂದ ನೋಡ. ಮತ್ತೇನಪ್ಪ ರಣದೀರ ಎಲ್ಲಿ ಹೋಗಿದ್ದೆ? ಏ ಮಾಮ ಇಲ್ಲೇ ಹೋಗಿನ ಹಂಗ ಅಡ್ಯಾಡ್ಕೋತ. ನೀ ಎಟ್ ನಾಚಿಗೆ ಹಿಡಿದೀವು? ಯಾಕಪ್ಪ? ಹರಿವತ್ತು ಹೋಗಿದ್ವಿ 9 ಗಂಟೆಗೆ. ಹಂಗ ಕೆಲಸ ಇರ್ತಾವಳಪ್ಪ, ಕುಲ್ಲ ಅಡ್ಯಾಡ್ಕೋತ ಕುಂದೊಂದಿಟ್ಟ. ಹಂಗಲ್ಲೋ, ನಿನ್ನ ಊರು ರಾಮದುರ್ಗ, ನಮ್ಮ ಊರು ಗೋಕಾಕ. ಬಂದ್ ನೀ 3 ದಿವಸ ಆಗಿಲ್ಲ, ಮತ್ 100 ಲಪಡ ಮಾಡಿ ಬಂದಿ ಇಲ್ಲಿ ನಿನ್ನ ಊರಾಗ. ಏನ್ ಲಪಡ ಮಾಡಿನಪ್ಪ? ಏನ್ ಹೇಳತ್ತೀನಿ? ನಾನು ನಿನ್ ಗೊತ್ತೇ ಇಲ್ಲ ತಿಳ್ಕೊಂಡಿ? ಆ ಹುಡುಗಿ ಲಪಡ ಮಾಡಿ ಬಂದಿಲ್ಲೋ? ಆಕೆ ಹುಡುಗಿ ಲಪಡ ಮಾಡ್ಯಾಳ ತಗೋ. ಈಗ ಗಣಸೂರ್ ಮಾತಾ ಯಾರು ನಂಬುದಿಲ್ಲ, ಹೆಂಗಸೂರ್ ಹೇಳ್ರ ಆಗ ಮಂದಿ ನಂಬ್ತೈತೆ. ಹಿಂಗಾಗಿ ನಾನ್ ಮಂಗೋಣ ಮಾಡ್ರ ಏನ್ ಮಾಡವ? ನೀರ್ ಹೇಳ. ಎಷ್ಟಂತ ಬೈತೀರಿ? ಅವ ಸಣ್ಣವದಾನ, ಏನು ತಿಳಿಯಂಗಿಲ್ಲ. ಬಂದಾಗ ಬರೇ ಬೈಯುದ ಮಾಡ್ತಿರಲ್ಲ. ಹೇಳ್ಯಾಕ ನೀನ ಅವಾಗ
ಇಲ್ಲ ಸಣ್ಣವದಾನ. ಸಣ್ಣವನದ ನಾವ ಏನ್ ಬಾ ದೊಡ್ಡವಿಲ್ಲ. ಒಟ್ ನಾ ಏನ್ ತಪ್ಪು ಮಾಡೋರ್ಗತ್ತೆ ಕಾಣ್ತಾನ ನಿನ್ನ ಕೈನಿಗೆ. ಹುಡುಗಿಯರ್ ಏನ್ ತಪ್ಪ ಮಾಡುದಿಲ್ಲ. ಏನ ಪಾಪ ಭಾಳ ಸಣ್ಣವ ಹಾಲು ಕುಡಿತಾನ. ಮಾರಾಯ ಅವ್ರು ಮಾಡಿದಕ್ಕಾಗಿ ನಾ ಹಿಂಗ ನಮ್ನಿ ಅಡ್ಡಾಡೋದಾಗೈತಿ ನೀನ ನಮ್ಮ ಊರಿಗೆ ಅಲ್ಲಿ ತೆಪ್ಸ್ಕೊಂಡ್ ಬಂದದಿ. ನಿಮ್ಮ ಅವ್ವ ಇದ್ದಕ್ಕೆ ಇಲ್ಲಿ ಕಳಿಸ್ಯಾಳ. ನೀ ಅಲ್ಲಿ ಅಡ್ಡಾಡ್ತು ಇಲ್ಲಿ ಅಡ್ಡಾಡ್ತು ಅಂದ್ರೆ ನಡೆಯಂಗಿಲ್ಲ. ಇನ್ನೇನು ಪ್ಯಾಂಟ್ ಹಂಗೆ ಕಳೆದು ಹೋಗ್ಯದನ. ಕಳೆದು ಹೋಗೋದು ದಗದ ಕತ್ತ ಮನುಷ್ಯ ದಗದ ಮಾಡ್ಬೇಕ. ಮಾಡ್ತಾನ ಗಪ್ಪ ಬಾಟ್ಯಾಕ ಬಡಬಡಸತಿ. ಅರ್ಧ ಸಾಲಿ ಬಿಟ್ಟು ಬಂದದಿ ಆಕಿ ಬೆನ್ನ ಹೈತೆ. ನಾಚಿಗೆ ಹಿಡಿದ್ರು ಇದನ್ನೆಲ್ಲ ಶಿಕ್ಷಣ ಆಗೋ ಮಟ್ಟ ಏನು ಮಾಡಬಾರ್ದು ಇಂಥವೆಲ್ಲ ಕೆಲ್ಸಗಳ. ಎಬ್ಡಿ ಕೊಡ್ರ ಊರು ಎಬ್ಡಿ ಕೊಡ್ರ ಈಕಿ ನತ್ ಮಾತು ನನ್ನ ಮೇಲೆ ಉರಿತಾಳೆ. ಈಕಿ ಗಪ್ಪಿರಿ ಅವ್ ಶೆನ್ನ ಮಗ ಅದಾನ. ಈಕಿ ನಮ್ಮ ಅಕ್ಕಾಗೆಲ್ಲ ಗೊತ್ತೈತಿ ನಮ್ಮ ಬಗ್ಗೆ. ಹೌದು ಭಾಳ ಗೊತ್ತೈತಿ ಈಕಿಗೆ. ನಿನಗೇನು ಗೊತ್ತಾ ಯಾರ್ದಾರ ಮಾತು ಕೇಳಿ ಹೋದ್ರಾವ ನೀನ. ಹುಚ್ಚಿ ಹಂಗೆ ಮಾಡಕ್ ಹೋಗ್ಬೇಡ ಬಾಳೆ. ಇಲ್ಲೋಡ್ಲೆ ಜೀವನ ಹೊಳ್ಳೊಳ್ಳಿ ಹುಟ್ಟಿ ಬರಂಗಿಲ್ಲ. ಬರೀ ಲವ್ ಗಿವ್ ಅಂತೇಳಿ 5-6 ವರ್ಷ ವೇಸ್ಟ್ ಮಾಡ್ಕೊಂಡೆ ಅಂದ್ರೆ ನಿನ್ನ ಮುಂದಿನ ಜೀವನ ಎಲ್ಲ ಬಾದ್ ಮಾಡ್ಕೋತಿ. ಭಾಳ ಕೆಟ್ಟೈತಿ ಜೀವನ. ಇರ್ಲಿ ಬಿಡ್ರಿ, ಈಗ ಸುಧಾರಿಸ್ಕೊಳ್ತಾನ. ಎಷ್ಟಂದ್ ಬೈತೀರಿ ತಿಳಿಸಿ ಹೇಳ್ರಿ. ಅದನ್ನ ಬೈಯೋದ್ರೊಳಗ ಏನಿಲ್ಲ. ಈಗ ನಾವಾಗಿ ಹೋಗಿ ಒಣ ಬಾಯಾಗ ಜಿಗದ್ರೆ ಏನಾಕತಿ ಗತಿ ಅಂತ ನಮ್ಮ ಕಾಲ ಮುರಿತಾವ. ತಾನಾಗಿ ಹೋಗಿ ಜಿಗದ್ದಾನ ಕಲಿ ವಯಸ್ಸ. ಇವ್ರು ಅವಾಗ ಆರಾಮಿಲ್ಲ ಆಪ್ ಚಟದ್ ಹೋಗ್ಯಾನ. ಸ್ವಲ್ಪ ಬೇಕಲ್ಲ ಮನ್ಷ್ಯಾಗ ಅರು ಇರ್ಬೇಕ. ಹಿಂದೆ ನಮ್ಮ ಅವು ಅದಾಳು ಹಿರಿಯಾರದಾರು ನಮ್ಮ ಕಿರಿಯಾರದವ್ರು ಕೇಳಾವ್ರದಾರು ಹೇಳಾವ್ರದಾರು ಅನ್ನೋ ಅರು ಇರ್ಬೇಕ. ಅವನ ವಯಸ್ಸಿಗೆ ಬೇತಾನ ಬೇದ್ ಹೇಳವ ಬುದ್ಧಿ ಹೇಳಿದತ್ತ ನಾ ಕೇಳವ ಕೆಟ್ಟ ಕೇಳ್ತಾನ. ಏಪ್ಪ ನೀ ಹಿಂಗ ಮಾಡವ ನೀ ಹಿಂಗ ಮಾಡಕೈತಿ ನಾನು ಎಲ್ಲಿಯರ್ ಹೋಗ್ತಾನ ಅನ್ಸೋಳ. ಎಲ್ಲಿ ಹೊಕ್ಕೆ ಇಲ್ಲಿ ಬಿಟ್ಟು ಎಲ್ಲಿ ಹೋಗೋದಿ ಮತ್ತ. ನಾ ಏನ್ ಹೇಳ್ತನು ನಿನ್ನ ಊರ್ಕಿತ ನಾನು ಊರಾಗ ಒಳೆ ಕೆಟ್ಟ ನೀಚ್ ಮಂದಿ ಐತಿ ಇಲ್ಲಿ ಸುತ್ತ ಕಡೆ. ಅದಕ್ಕಾಗಿ ಹುಷಾರಿರು. ಅವ್ರ ದೋಸ್ತಿ ಮಾಡಿ ಅಲ್ಲಿಗಿತ್ತ ಹೊಲಸರಾಡಿ ಇಲ್ಲಿ ಮಾಡಿ ಅಂತೇಳಿ ನನಗೆ ಅಂಜಿಕೈತೈತಿ. ಎಲ್ಲಿ ಬಿಡಪ್ಪ ನೀ ಹೇಳ್ಕೊತ ಏನಾರ ಒಂದ ಮಾಮ ಅದೇ ಅಂತೇಳಿ ಇಲ್ಲಿ ಬಂದ್ರ ನೀನು ಹಿಂಗಣ. ನಿನಗ ಊಟಕ್ಕೆ ಹಾಕಾಕ ತಿನ್ನಾಕ ಉಣ್ಣಾಕ ಇಲ್ಲಿ ಏನ್ ಕಡಿಮೆ ಇರಂಗಿಲ್ಲ. ದೋಸ್ತಿ ಸರಿ ಇರಂಗಿಲ್ಲ. ಇಲ್ಲಿ ಆಗಿಂದಾಗ ದೋಸ್ತಿ ಮಾಡ್ತಾರ ಪಟ್ಕನ್ ಹಿಡ್ಕೋತಾರ ಹಿಂಗ. ಎಲ್ತವ ನಾ ಏನ್ ಹಂಗ ಮಾಡಂಗಿಲ್ಲ. ನೀನು ಹೇಳ್ಕೊತಿರ್ತಪ್ಪ ಅವಾಗ. ಹೇಳ್ತೀನಿ ತಗೋ. ಇವಾಗ ಮುತ್ತು ಅಲ್ಲಿ ಏನ್ ಮಾಡಿ ನೋಡು, ಇನ್ನು ವಾಪಸ್ ಇಲ್ಲಿ ಮಾಡಕ್ ಹೋಗ್ಬೇಡ. ನಿಮ್ ಮಾವ ಏನ್ ಹೇಳತ್ತಾನ ಅದನ್ನ ಸ್ವಲ್ಪ ತಗೋ ಕೇಳಿರು. ಎಲ್ಲಿ ಬಿಡವ ಅಕ್ಕ ಏನ್ ಬರೀ ಏನ್ ಹೊಳೆ ಏನ್ ಅದನ್ನ ಮಾಡ್ತಾರೇನ. ಅದೊಂದ್ಸಲ ಏನೋ ಆಗೈತಿ. ಆ ಹುಡುಗಿ ಮಾಡಿದಂಗ ಲಪಡ ಅದ್ರ ಸಂಬಂಧ ನಾ ಹಂಗ ಸಿಕ್ಕೊಂಡ್ ಕೂತ್ನಿ. ನೀನು ಹಂಗ ಮಾಡ್ದನ. ಏನ್ ಮಾಡಾಕತ್ತಿಲ್ಲ ಹೇಳಾಕತ್ತೀವಿ ಅಷ್ಟೇ. ಬಾಳ ಶಾನೆ ಇದೆ. ಇನ್ನಾರು ಸುಧಾರ್ಸು. ನಾಳಿಂದ ನಿಮ್ ನೋಟ್ ಕುರಿಯಾಗ ಹೋಗುತ್ತ ಬಾ. ಮತ್ ಇನ್ನೊಂದ್ ಹೇಳ್ತೇನೆ ನಿನಗ, ಪಟಕನೆ ನಿಮ್ ಊರಿಗೆ ಹೋಗಕ್ ಹೋಗ್ಬೇಡ. ಅವ್ರೇನೋ ಬಾಳ ಡೇಂಜರ್ ಮಂದಿ ಇತ್ತ. ಇಲ್ಲ ಏನ ಹುಷಾರ್ ನೋಡ ಹೇಳ್ತಾನ. ಒಟ್ಟ ಮಮ್ಮ ನೀ ಹೆಂಗ್ ಹೇಳ್ತಿಲ್ಲ ಹಂಗ ಕೇಳ್ತಂತ ಕೇಳ ಸುದ್ದ ಆಕೈತಿ. ಹಿರಿಯಾರ ಮಾತು ಕೇಳ್ರಿ ಅಂದ್ರ ಬಾಳೆ ಸುದ್ದ ಆಕ್ಕಾವ. ಇಲ್ದ್ರ ಹಾಳಾಗಿ ಹೋಗೋದಾಕೈತಿ. ಹುಚ್ಚ ನಾಡ ಹುಚ್ಚ. ನೀ ಏನ್ ಬರೀ ಕನ್ನಡಿಯಾಗ ಕುಂಡ್ರಕ್ಯೋ ಮತ್ ಏನಾರ ನೀ ಚಾಪ ಏನಾರ ಮಾಡಕ್ಯೋ. ಮಾಡ್ತೀನಿ ತಗೋ, ಚಾ ಮಾಡ್ತೀನಿ ಇವಾಗ. ಮಾಡ ಅಮ್ಮ ನಂಗ ಹಸು ಆಗೈತಿ. ಯಾಕೆ ನೀ ಊಟಕ್ ಮಾಡಿಲ್ಲ? ಈಗ ಮಾಡ್ತೀನಿ ತಡಿ. ಮಾಡವಾ ದೌಡ್ ಮಾಡಿ. ನೀ ಬರೀ ಇದನ್ನ ಮಾಡ್ತೀನಿ ನೋಡ. ಬರೀ ಅವಾಗ ಹಸ್ದಾನತ್ತ ಮೊದಲ ಹರಿಯದ್ ಹುಡುಗರ ಅವ್ರ ಅವಾಗ ಸ್ವಲ್ಪ ಏನಾರ ಚಲೋ ಹಿಂಗ ಮಾಡಿ ಹಾಕ. ಆಯ್ತು ನಾವ್ ಇಲ್ಲಿ ಹೋಗುಣಪ್ಪ. ಅವ ಇಲ್ಲೊಳ್ಳಿ ಕುರಿಯಾಗ ಹೋದ ಹುಡುಗ ಸಂಜೆ ಬರ್ತಾನ. ಅವೆಲ್ಲ ಕುರಿ ಇಲ್ಲಿ ದಂಡ್ಯಾಗ ದಂಡಿ ಹಚ್ಚುನು. ದಂಡಿ ಹಚ್ಚಿ ಇಬ್ಬರು ಕೂಡಿ ಅಟ್ಟ ನಿಪ್ನ್ಯಾಳಕ್ ಹೋಗಿ ಬರ್ನು. ಆಯ್ತು ಮಾಮ. ಅಲ್ಲಟ ರೊಕ್ಕದ ಯಾವಾರ ಐತಿ ಅದನ್ನ ಮುಗಿಸಿ ಅಲ್ಲಿ ಕೊಟ್ಟು ಬರ್ನು. ಹೂನ್ಲ. ನೀನ್ ಒನಪ ವಯಾರ ಸಾಕ. ಇನ್ನು ಬರ ಅದನ್ನ ಸಾಡಿ ಕಳೆದೋಗಿ ಬ್ಯಾರೆ ಹಳಿ ಸಾಡಿ ಹಾಕುವ. ನಿನ್ನ ತಮ್ಮಗಟ್ಟ ಅಡಿಗೆ ಮಾಡ. ಮದುವೆಯಾಗಿ 8 ವರ್ಷ ಆಗ್ಲಿ 10 ವರ್ಷ ಆಗ್ಲಿ ಒದ್ರ ಮಟ್ಟ ಎಲ್ಲಿ ಸುಧಾರಿಸ್ತೀರಿ ಮಾಮ? ನೀರ ಏನ್ ಅಕ್ಕನೂ ಭೀತಿ. ಹಂಗ ಮಾಡ್ತಾಳೆ ನೋಡಿ. ನಿಮ್ಮ ಅಕ್ಕ ಬರ್ಗುಡ್ದ ಹೆಂಗ್ ಹೀರೋನಿ ಹಂಗ ಕೂತಾಳ ಬಂದ. ನಾ ಈಕ್ಯಾರು ಬಂದಳಪ್ಪ. ನಾ ಈ ದಿಕ್ ತೈಪ್ತ ನಂದ. ಇರ್ಲಿ ಹೆಣ್ಣು ಮಕ್ಕಳದು ಆಸೆ ಇರೋದನ. ಇರ್ಲಿ ನಾನು ಇಲ್ಲ ಅನ್ಲಿಲ್ಲ. ಹೆಣ್ಮಕ್ಳ ಆಸೆ ಇರ್ತಾವ. ಇಂದ ನಮ್ಮದ 8 ವರ್ಷ ಆಗೈತಿ ಮದುವೆಯಾಗಿ. ಓ ವೆಡ್ಡಿಂಗ್ ಆನಿವರ್ಸರಿ. ವೆಡ್ಡಿಂಗ್ ಆನಿವರ್ಸರಿ ಅಂದ. ಮಾಮ ಚಾಂಜಿ ಕೇಕ್ ಕಟ್ ಮಾಡೋನು. ಹಾ ಕೇಕ್ ಕಟ್ ಮಾಡೋನು ಮಾರಾಯ. ಇದನ್ನ ಯಾವ್ದಾಗ ಕೇಕರ್ ಸಿಗ್ತೈತಿ ತಿನ್ನಾಕ. ಹೋಗೋ ನೋಡಿ ಅದ್ನೇ ಎಲ್ಲಿ ಗುದ್ದಾಡ್ತಿ ಬಿಡು ಮಾರಾಯ. 28,000 ರೂಪಾಯಿ ಅದ್ರ ಬಡ್ಡಿ ತುಂಬಿ ಬರ್ತೈತಿ. ನಡಿ ತುಂಬು ನಡಿ ಮಾರಾಯ. ಅದೇನ್ 300 ರೂಪಾಯಿ ಕೇಕ್ ಐತಿ. ನೀ ಇದಕ್ಕೂ ಸ್ಯಾನೆ ತಾನ ಮಾಡ್ತೀಯನ ಬಾ. ಇರುವ ತಕಳ ನಿಮ್ಮ ಅಕ್ಕಂದರೆ ಯಾಕೆ ಮನಸ್ಸು ಮುರಿದ. ಆಯ್ತು ಅದನ್ನ ಹೇಳಿಲ್ಲ ಮತ್ತೆ. ಇರ್ಲಿ ಈ ಮಗ ನನ್ನ ಮಗಳಿಗೆ ಪ್ರೀತಿ ಮಾಡಿ ನನ್ನ ಮಗಳಿಗೆ ಕೈ ಕೊಟ್ಟ. ಇಲ್ಲಿ ಕುರುಬರ ದಡ್ಡಿ ಆಗನತ್ತ. ಇಲ್ಲಿ ಯಾ ಕುರುಬರ ದಡ್ಡಿ? ಇಲ್ಲಿ 4 ದಡ್ಡಿ ಅದಾವು. 1 2 ಇಲ್ಲೊಂದು 4 ಅದಾವು. ಇಲ್ಲಿ ಎಲ್ಲಿ ಅದಾನೆ ಅಂಬಲ್ಲ ಹುಡುಕಾಡ್ತಾನಿಲ್ಲ. ಕಿರಾಕಿನ ಬರೋಬ್ಬರ ಮಾಡ್ತಾನೆ ಕಿರಾಕಿನ.
ಯಾರೇ ಇವ ನಮ್ಮ ಮನ್ಯಾಗ ಗಂಡಸರ್ ಇರ್ಲಾರ್ದಾಗ ಬಂದಾನಿಲ್ಲಿ ಏನಕ್ಕೆ ಬಂದಿರ್ಬೇಕು? ಕೇಳಿರ್ ಬೇಡ ಮತ್ತು ನಾ ಏನು ಕೇಳಿ ಏನು ತಿಳ್ಕೊಂಡ್ರು ಏನು ಮಾಡಿ ಗೊತ್ತಾಗೋದಿಲ್ಲ. ಯಪ್ಪ ಯಾರ್ ನೀ ಇಲ್ಲಾಗ ಬಂದ್ ನಿಂತಿದ್ದಿ? ಏನ್ ಕೆಲ್ಸ ಐತಿ ನಿಂದಿಲ್ಲಿ? ಏನಿಲ್ರಿ ನಾ ಬೇರೆ ಊರಿಂದ ಬಂದನ್ರಿ, ಒಬ್ರು ಹುಡುಕಾಡಕ್ ಬಂದನ್ರಿ. ಅದಕ್ಕಾಗಿ ಅವನ ಫೋಟೋ ಐತ್ರಿ, ಅಡ್ರೆಸ್ ಗೊತ್ತಾಗೋತ್ರಿ. ಇಲ್ಲೇ ಕುರುಬ್ರು ದಡ್ಡಿಯಾಗ ಅದಾನ ತನತನ್ರಿ. ಒಂದಿಟ್ಟು ಫೋಟೋ ತೋರಿಸ್ರಿ ನೋಡ್ರಲ್ಲ, ಯಾರು ಗುರ್ತಿದ್ರಿ ಹೇಳ್ರಲ್ಲ ಒಂದಿಟ್ಟೆ. ನೀವು ಎಲ್ಲಿ ಇರಿದ್ರಿ ಹೇಳ್ರಿ ಒಂದಿಟ್ಟ. ಇವ ಯಾರಪ್ಪ ಗೊತ್ತಿಲ್ಲ ನನಗ, ಯಾರನ್ನೋದು ಗೊತ್ತಿಲ್ಲ. ಮುಂಜಾನೆ ಹುಡುಕಾಡತನ್ರಿ. ನನಗ್ ಗೊತ್ತಿಲ್ರಿ ಅವ ಯಾರಂತೇಳಿ ಗೊತ್ತಿಲ್ರಿ. ಹುಡುಕಾಡ ಹುಡುಗಿ ಕಡೆದವ ಇರ್ಬೇಕು ಅನ್ಸುತ್ತ, ಹುಡುಗಿ ಅಪ್ಪಾರ ಇರ್ಬೇಕು ಅನ್ಸುತ್ತ. ಅದಕ್ಕ ಮುತ್ತು ಹುಡ್ಕೊಂಡು ಇಲ್ಲಿ ತನ ಬಂದ ನೀವ. ಈಗ ಭಾರಿ ಕೆಲಸ ಸುದ್ದಾತದ, ಇನ್ನ ನಿಜ್ಞಾಳ ಕಟ್ ಹೋಗೋನು. ಅದ ಬಡ್ಡಿ ಗಂಟ ತಗೊಂಡ್ ಕೊಟ್ಟು ಬಿಡ್ನು. ಹ್ಞೂನ್ರಲ್ಲ ಮಾಮ. ಇವನು ರಾಮ್ಯಾನ್ ಗಾಡಿ ಇರ್ತಾರ ಕೇಳ. ನಾವಪ್ಪ ಕುರಿ ಮರಿ ಅದು ಯಾರು ಕೊಡೋದೈತೆ ಅಂದಿದ್ದೇನ? ಇಲ್ಯಾಕ ಅಕ್ಕ ಅನ್ನೋದಾಳ ಇಲ್ಲಿ ಕುರಿ ಮರಿ ಅದು ಏನೇ ಕೊಡ್ತೊಂದಿದ್ದೇನೆ ವ್ಯಾಪಾರಕ್ಕದು ಯಾರಿಗೆ? ಇವನ್ ನಿಮ್ಮ ಸಂಬಂಧಿಕ ನೋಡು. ನಮ್ಮ ಸಂಬಂಧಿಕ ಇಲ್ಲಿ ಇರ್ತಾನ ಬರೋ ಮಾರೇಯಪ್ಪ. ಯಾವ ನಮ್ದು ಸಂಬಂಧಿಕರಿಲ್ಲ ಏನಿಲ್ಲ ಮಾರೇ. ಯಾರಪ್ಪ ನೀ? ಏ ಅವ ಎದಕ್ ಸುಳ್ಳು ಹೇಳ್ತಿ? ನೋಡ್ತಿಲ್ಲ ಇಲ್ಲಿ ಅದ ನೋಡಿ, ಇವ ನೋಡ ಇಲ್ಲ ಹೇಳ್ತಿ ಸುಳ್ಳು ಎದಕ್ಕೆ ಹೇಳ್ತಿ? ಏಪ ಏನ್ ಹೇಳಾಕತ್ತೀನಿ? ಏನಾತ? ಯಾರನೇ ಹಿಂಗ್ಯಾಕ್ ಬಾಯ್ ಮಾಡತ್ತಿ? ಯಾರ ಯಾರತ್ತ ಅವ್ನು ಕೇಳ. ಯಾರು ಮತ್ತೆ? ನನಗೇನು ಗೊತ್ತ, ನಾನು ಈಗ ನೋಡಾತ ನೋಡ್ ಯಾರ್ದನೇ ಗೊತ್ತಿಲ್ಲ. ಯಾರಿವ? ಯಾರ್ ನನಗೇನ್ ಗೊತ್ತಿಲ್ಲ. ಅವ ಬಂದು ಮುತ್ತನ್ ಫೋಟೋ ತೋರ್ಸಾಕತ್ತಿದ್ದ. ಇಲ್ಲಿ ಬಾಯ್ಲಿ ಮತ್ತ ಆರಾಮ್ ಸಿರಿ ನಿತ್ತರ್ಲಿ ಇಬ್ರು ಮಾತಾಡ್ಕೊತ ಗೊತ್ತಿದ್ದವ್ರೈತೆ. ಏನ್ ಸಂಬಂಧ ಐತೇನ? ಏನ್ ಸಂಬಂಧ ಇರ್ತೈತಿ? ಅವ ಕೇಳಾಕತ್ತಿದ್ದ, ನಾ ಹೇಳಾಕತ್ತಿದ್ದೆ. ಅದ್ರೊಳಗ ಏನ್ ಸಂಬಂಧ ಇರ್ತೈತಿ? ಬಿಡೋ ಮರೇ. ಏನ್ ಮಾತಾಡತ್ತೀರಿ? ಏನ್ ಮಾತಾಡತ್ತೀರಿ? ನಾ ಎತ್ರ ಸಂಬಂಧ ಬಂದ ಕೊಡ್ತೈತಿ? ಇವ್ರ ಸಂಬಂಧ ಬಂದನ್ನ. ಹಾ ಏನೋ ಏನೋ ಏನ್ ಮಾಡಿದೀವೋ? ಮರಾಯ ಬಿಚ್ಚಿ ಹೇಳ. ಏನ್ ಮಾಡಿಲ್ಲ ನೀ? ನನ್ನ ಮಗಳಿಗೆ ಪ್ರೀತಿ ಮಾಡಿ ಹುಚ್ಚಿಡಿ ಹಿಡಿದೈತಿ. ಅಕ್ಕಿಗೆ ಊಟ ಬಿಟ್ಟು ಕೂತಾಳಕ್ಕೆ ಗುರುದೈತಿ ನಿನ್ ಸಂಬಂಧ. ಮಾವ ಇವ ರಾಮದುರ್ಗದವ ಯಾಂಬಲು ಮರಯ್ಯ ಹುಡುಗಿ ಕಡಿದ ಇವ ಹಡಿಸಿ ಮಗ ನನ್ನ ಹುಡುಕ್ಯಾಡ್ಕೋತ ಇಲ್ಲೇ ಬಂದಾನ. ಅಲ್ಲ ಇವನ್ ಹಿರಿದವನ ಹಡ್ಡಿ ಒಂದ್ಕ ಹಿಂಗ್ಯಾಕಂತ ನೀವು ಮೂತಿ ಕಟ್ ಮೂತಿ ಅವನಿಗತೆ ಯಾಂಬಲೋಪ. ಇವನ್ ಮಗಳನ್ನ ಪ್ರೀತಿ ಮಾಡಿದಿ? ನಾ ಇವನ್ ಇದ ಪೈಲ್ ಸಲ ನೋಡಿದ್ದ. ಅವನ ಮಗಳು ಮಸ್ತ್ ಐತಿ ಮದರಂಗಿ ಹಂಗ ಮಗಳು ನೋಡಿ ಪ್ರೀತಿ ಮಾಡೀನಿ. ಇವನ್ ನೋಡಿಲ್ಲ. ಏನ್ ಜಾತ್ರೆ ಈಗಪ್ಪ ಅರಿಬಿ ಅಂಗಡಿಯಾಗ ನಿಲ್ಲಿಸಿರ್ತಾರ ಗೊಂಬಿಗಳು, ಹಂಗಾಗಿ ಹಡಿಸಿ ಮಗ ಎಲ್ಲೋ ಮಾಡುದು ಎಲ್ಲ ಮಾಡಿ ಬಂದದಿ ಹಡಿಸಿಗಂಡ ಮತ್ತ ಅವಾಗ ಹೆಸರಾಡತಿ. ಏನಾತಪ್ಪ? ಏನಾತು? ನಮ್ಮ ಹೆಣ್ಣು ಮಗಳ ಅಳ್ಕೋತ ಕೂತಾಳಕ್ಕೆ. ನಾವು ಮದುವೆ ಮಾಡ್ರ ಮುತ್ತೂನ್ ಮಾಡ್ಕೋತಾನೆ. ಇದನ್ನ ಎಲ್ಲಿ ಮಾಡೋದತ್ತ ಅಳ್ಕೋತ ಕೂತಾಳೆ. ಕಾಲೇಜಿಗೆ ಹೋಗ್ತಾರಲ್ಲ, ಬ್ಯಾರೆ ಕಡೆ ಎಲ್ಲಿ ಮದುವೆ ಮಾಡಿ ಕೊಡ್ಬೇಕಂದ್ರೆ ಇವು ಫೋನ್ ಹಚ್ಚಿ ಮದುವೆ ಮುರಿ ಆತಾನೆ. ಏಪಾ ಗಪ್ರ ನೀವ ಮಾಡಿದ್ರ ಆಯ್ಡಿ ಅದ ಯಾಕ ನಾಯಿ ಮಣ್ಣಿ? ಮಾವ ನಾ ಮದುವೆ ಮಾಡ್ಕೋತಾನಂದ್ರ ಬ್ಯಾಡ ಅಂತೇಳಿ ನಾನು ಬಡದ್ ಕಳಿಸಿದಾರ ಇವ್ರ. ನೋಡ ನಿಮ್ಮ ತಮ್ಮನ್ ನೋಡ, ನಿಮ್ಮ ತಮ್ಮನ್ ನೋಡ, ನಿಮ್ಮ ತಮ್ಮನ ವ್ಯವಹಾರಗಳು ನೋಡಿ ಹೆಂಗ ಅದಾವ. ಇಟ್ಕೊಂಡ್ ಕೂತೈದಿ. ಅವ್ ಏನೇನು ಬಾಳ ಸಣ್ಣವದಾನ. ಅತಿರ್ತಿ ನೋಡ, ಈಗ ತೀರ್ತಿ ನೋಡಿ ಎಷ್ಟು ಸಣ್ಣವದಾನ ನೋಡವ. ಅಕ್ಕಿನ ಮತ್ ಫೋನ್ ಮಾಡಿ ಅದು ಬಂದಿದ್ದು ಏನು ಸುಳ್ಳು ಹೇಳತಾನು. ಇವನ್ ಕಡೆಯಿಂದ ಫೋನ ಕಸ್ಕೊಂಡ್ ನಾವು 3 ದಿವಸ ಆತ ಬಂದ. ನೋಡ್ರಿ ಫೋನ್ ಕಸ್ಕೋದು ನಾವು ನೀವು ದೋಸ್ತ ಒಬ್ಬದಾನ ಇಲ್ಲಿ ಏನ ರಾಮದುರ್ಗೊಳಗ. ಅವ್ ಇದ್ದಂಗೆಲ್ಲ ಹೇಳ್ತಾನೆ. ನಿನ್ನ ಲವರ್ಗೆ ಈಗ ಒಬ್ರು ನೋಡಕ್ ಬಂದಾರು, ಅವ್ರು ಬಂತಾರೋ ಇವ್ರಿಗೂ ಅಂತ ಹೇಳ್ತಾನೋ. ಅವ್ ಇದ್ದಾವ ಫೋನ್ ಹಚ್ಚಿ ಇಲ್ಲಿ ಇವ್ ಕುತ್ತಲ್ಲಿ ಎಷ್ಟು ಕಾರ್ಬಾರಿ ಮಾಡತಾನ ಗುರುತಿ. ಇಲ್ಲಿ ಗೋಕಾ ಒಳಗಿದ್ದೆ ಅಷ್ಟು ಕಾರ್ಬಾರಿ ಮಾಡತಾನ ಅವ. ಗುರುತಿ ಎಲ್ಲಿ ನಿಮ್ಗ ಏನ್ ಹೋಮ್ತಿಯ? ನನ್ ಲವರ್ ಬಗ್ಗೆ ನಾ ಯಾಕೆ ಹಂಗ ಕೆಟ್ಟದಾಗಿ ಮಾತಾಡ್ಲಪ್ಪ? ನಿನ್ ಲವರ್ ಬಗ್ಗೆ ಕೆಟ್ಟದಾಗಲ್ಲೋ, ಆಕೇನೋ ನೋಡಾಕ್ ಬರಾನ ಏನ ಕೆಡ್ಸಾತ್ಲ ಮಾವ. ನನಗ ಒಟ್ಟ ಆಕಿನ ಬ್ಯಾರೆ ಕಡೆ ಮದುವೆ ಮಾಡಿ ಕೊಡಾಕ ಮನಸ್ಸಿಲ್ವಪ್ಪ. ಹಡಿಸಿ ಮಗ ಅವ್ರ ಮಾಪ ಏನ್ ಮಾಡತಾನು, ನಾನು ಅಗಲಿಸಿ ಬ್ಯಾರೆ ಕಡೆ ಮದುವೆ ಮಾಡಿ ಕೊಡತಾನ ರೊಕ್ಕದ ಆಸೆ ಸಂಬಂಧ. ಆಕಿ ಹತ್ಕೋತ ಕೂತಾಳ ಹುಡುಗಿ. ಹಿಂಗಾಗಿ ನನಗೂ ಬಿಡಾಕಾಗೋತು. ಇದ್ದಕ್ಕಿದ್ದಂಗ ನಿನ್ನ ದೋಸ್ತ್ ಇದ್ದಂಗ ಅದ, ನಿನ್ನ ಮಾವ ಅಲ್ಲ. ಲುಚ್ಚ ಹಡ್ಸಿಗಂಡ ಇದ್ದಕ್ಕಿದ್ದಂಗೆ ಹೇಳುತ್ತ ಬಾ ಏನೇನು ವ್ಯವಹಾರ ಅಂತೇಳಿ. ಮಾಡೋದಾರ ಅದ ಹುಡುಗಿನ ಮಾಡಕ್ ಬರ್ತೈತಿ. ಏನ್ ಚಿಂತೆ ಐತಿ? ನಾವು ಕೊಡೋದ್ರಿ ಇವಂಗ. ಇವಂದ ಏನೈತಿ?
ಏನೈತಿ ಏನೈತಿ ಒಂದ್ ಕಡೆ ಇವ್ ದುಡಿಲಿ ಏನ್ ಮಂದಿನ ಡಬ್ಬ ಹಾಕೋತ್ ಹೋಗ್ತಾನ ಇವ ಏಪ್ಪ. ಕಾಲೇಜ್ ಕಲಿ ಅಂದ್ರೆ ಕಾಲೇಜ್ ಕಲಿಲ್ಲ ಬಿಟ್ಟು ನಡು ಬಿಟ್ಟು ಓಡಿ ಬಂದ ನೀವು ಅಲ್ಲಪ್ಪ ಹುಡುಗಿನ ಕಟ್ಕೊಂಡು ದುಡಿತೀನಲ್ಲ. ಏನ್ ದುಡಿತೀವ ಮರ ಒಬ್ಬ ಮಗಳಿಗೆ ಏನ್ ಇರ್ತೈತಿ ಮಗಳ ಅಪ್ಪಗೆ ಏನ್ ಆಸೆ ಇರ್ತೈತಿ ತನ್ನ ಮಗಳಿಗೆ ಚಲೋ ಮನ್ತಾನ ಕೊಡ್ಬೇಕು ಚಲೋ ಒಳ್ಳೇದಾಗ್ಲಿ ಅವ್ರೇನ್ ಸಪೋರ್ಟ್ ಇರ್ಲಿ ಅಂತ ನಾವು ಕೊಡ್ಬೇಕಾಯ್ತಿ ಇಂದ ಏನೈತ್ರಿ ಆಸ್ತಿ ಮಾವ ಈಗಿನ ಹುಡುಗ್ಯಾರ ಹಿಂಗೆ ಒಟ್ಟ ಫುಲ್ ಟಿಪ್ ಟಾಪ್ ಇದ್ರನ ಹುಡುಗ್ಯಾರ ಬೆನ್ ಹತ್ತಾರ ಒಂದ್ ನಾ ಟಿಪ್ ಟಾಪ್ ಅದನಿಲ್ಲ ನೀ ಫುಲ್ ಟಿಪ್ ಟಾಪ್ ಅದಿ ಏನ ಹೇಳ ಗಟ ಹೇಳ ನೀನ ಬುದ್ಧಿ ಹೇಳ. ಏನ್ ಬುದ್ಧಿ ಹೇಳ್ತಾರ ದುಡಿದ್ ನನಗೆ ಹಾಕ್ಬೇಕಾಗಿ ಚಂದ ಕಂಡ್ರೆ ಸಾಕಲ್ಲ. ಈಗ ನಂದು ಒಂದು ಹಿರಿ ಮಗಳೈತಿ 6 ವರ್ಷದ ಇನ್ನು 6 ವರ್ಷ 7 ವರ್ಷ ಆದ್ರ ಗಂಡನ ಮನಿಗೆ ಬರ್ತೈತಿ 7-8 ವರ್ಷದಾಗೇನ ನನಗೂ ಅಂತದಾತರ ನನಗೂ ಸಿಟ್ಟು ಬರುದ. ಓ ನಿಮ್ಮ ಹೆಸರೇನ್ರಿ? ರಾಜ ರೀ ರಾಜ 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 ಇರ್ಲಿ ಬಿಡ. ಈಗ ನೋಡು ಆಗೈತಿ ಆಕೆ ಇವನ ಮಾಡ್ಕೊತಾನದ್ ಕೂತಾಳತ್ತ. ಇಲ್ರಿ ನಮ್ಮ ಪೌನೇರೆಲ್ಲ ಒದರಾತಾರ ಅವ್ನ್ ಕೊಡ್ಬೇಡ ಅವ್ನ್ ಕೊಟ್ರ ಅಂದ್ರೆ ನಿಮ್ ಮದ್ವಿಗೆ ನಾವು ಬರೋಲ್ಲ ತನತಾರ್ರಿ ಇವಂಗ ಒಂದು ಸ್ಟೋರಿ ಎಲ್ಲಾರಿಗೂ ಕೊಡ್ತೈತ್ರಿ ಅದಕ್ಕಾಗಿ ಇವ್ ಏನ್ರಿ ದುಡಿದಿಲ್ಲ ಏನಿಲ್ಲ ಏನು ಆಯ್ತು ಅಳ್ಕೋತ ಕೂತಾಳ್ರಿ ಏನ್ ಮಾಡುದ ನಮ್ ಕೆಟ್ಟ ಅನ್ಸೈತಿ ಈಗ 3 ಸಾತ್ರಿ ಊಟ ಮಾಡಂದ್ರೆ ಇಲ್ಲ ನಾ ಮಾಡೋಲ್ಲ ಮುತ್ತು ಅವನ್ನ ಮದ್ವಿ ಮಾಡ್ಕೊ ಅವನ್ನ ಮಾಡ್ಕೋಕಂತ ಅಳ್ಕೋತ ಕೂತಾಳು ಆಕೆ ನೋಡಿ ನಾನು ಏನ್ ಮಾಡ್ತೀರಿ ತ್ರಾಸ ಆಗಲಿ ಹುಡುಕ್ಯಾಡ್ಕೊತ ಬಂದನ್ರಿ ಇಲ್ಲಿ. ಏ ಮಾರಾಯ ಎಲ್ಲೋ ಸಮಾಧಾನ ಮಾಡ್ಕೋ ಉಸಲ್ ಹಿಡಿದು ಸತ್ತಿ. ಏ ಮಾತಾಡ ಒಂದ್ ಸ್ವಲ್ಪ ನೋಡ ನಿನ್ನ ತಮ್ಮಂದ್ ಏನ್ ನಡೆದೈತಿ ನೋಡ ನೀನು ಒಟ್ಟು ಮಾತಾಡ. ಅವನ ಮಗಳಕ್ಕಿಂತ ಮೊದಲು ಇವ ತ್ರಾಸ ಮಾಡ್ಕೋತಾನ. ಮಕ್ಕಳಿಗೆ ತ್ರಾಸ ಆದ್ರ ಅಪ್ಪಗಳಿಗೆ ತ್ರಾಸ ಆಕೈತೋ. ಏ ನೀನು ಮದುವೆ ಮಾಡ್ಕೊಂಡು ಫಸ್ಟ್ನೇ ಧ್ಯಾನ ಹುಟ್ಟಿ ಇಂಥದ್ ಮಾಡಿತಂದ್ರೆ ಗೊತ್ತಾಕೈತಿ ನನಗೆ ಅರಿವು ಆಕೈತಿ. ಲುಚ್ಚ ಹಡ್ಸಿ ಗಂಡ ಒಂದಾಗ ತಂದ. ಏ ನೀನು ಶಾನೆ ಅಲ್ಲೋ ರಾಜ ನೀನು ಶಾನೆ ಅಲ್ಲಿ. ಅಲ್ರಿ ಹೆಂಗ್ ಕೊಡೋದು ಹೇಳ್ರಿ ಇಂಥವಾಗ ನಾವು ಬೇರೆ ಕಡೆ ಕೊಡ್ಬೇಕಂತ ಎಲ್ಲ ಇದನ್ನ ಮಾಡಿಟ್ಟು ಇಂಥ ಹೆಂಗ್ ಕೊಡ್ತೀರಿ ನಿಮ್ಮ ಮಗಳ ಇದ್ರೆ ಕೊಡ್ತೀರಿ ಏನ್ ಹೇಳ್ರಿ ನೀವು ಆಯ್ತು ನಾವು ಚಲೋ ಕೊಡ್ಬೇಕತ್ತ ಆಕಿಂದ ಸಣ್ಣಾಗಿದ್ದ ಸಾಕಿ ಬೆಳೆಸುದ್ರಿ ಸಾಹೇಬ್ರೆ. ಏ ಒಮ್ಮೆ ತಿಪ್ಪಿ ಇದ್ದಿದ್ದು ಉಪ್ರಿಗೆ ಹಾಕೈತಿ ಉಪ್ರಿಗೆ ಇದ್ದಿದ್ದು ತಿಪ್ಪಿ ಹಾಕೈತಿ. ಚಲೋ ಮನುಷ್ಯ ಕೆಟ್ಟ ಅಕ್ಕಾನು ಕೆಟ್ಟ ಮನುಷ್ಯ ಚಲೋ ಅಕ್ಕಾನ ಅದ್ ಏನ್ ಹನಿಯಾಗ ಬರ್ದತ್ತಂದ್ರ ಬೆನ್ನ ಹೆಚ್ಚಿ ಬಿಡುದ ಮತ್ ಇವ್ನು ಬಿಟ್ಟು ಹಾಕಿ ಬಾಳೆ ಮಾಡುದಿಲ್ಲ ಅಂದ್ರೆ ಏನ್ ಮಾಡವ ನೀನ? ಬಾಯ್ ಮಾಡೋದು ಆತ್ರಿ ಅಳ್ಕೋತ ಕೂತಾಳು ಏನ್ ಮಾಡ್ತೀವಿ. ಅಲ್ಲಪ್ಪ ಅಲ್ರಿ ಚಲೋ ಚಲೋ ಅಂತೀರಿ ನಾ ಏನ್ ಚಲೋ ಅಲ್ಲ ಚಂದಿಲ್ಲೋ ಅಂದಿಲ್ಲೋ ಇದಿಲ್ಲ ಮಾರೇ ಹೆಂಗ್ ಕಾಣತ್ತ ನೋಡಿದಿಲ್ಲ ಚಂದ ಅಲ್ಲ. ಏ ಬಿಡ್ರಿ ನೀವು ಏನ್ ಅವನಿಗೆ ಹೊಡಿತೀರಲ್ಲ ಎದಕ್ಕ ಅವ ಸಣ್ಣವದನ ಅವ್ರಿಗೆ ಗೊತ್ತಾಗಂಗಿಲ್ಲ ಅವ್ರ ಮಗಳಿಗೆ ಬುದ್ಧಿ ಹೇಳ್ಬೇಕಂತ ಹೇಳಿ ಇಕ್ಕಿನ್ ನೋಡು. ಏ ನಿನ್ನ ಹೌದು ತಿಳಿಯಂಗಿಲ್ಲೇನ್ರಿ ನಿಮ್ ಮಗಳಿಗೆ ಬುದ್ಧಿ ಹೇಳ್ಬೇಕು ಹೆಂಗಿರ್ಬೇಕು ಹೆಂಗಿರ್ಬಾರ್ದು ಅನ್ನೋದು. ನೋಡ್ರಿ ನಮಗೇನು ಗುರ್ತಾನೆ ಕಾಲೇಜ್ ಹೊಂಟ ಆತ ನಾವು ಆಕಿಗೆ ನೋಡ್ತಿರ್ಕಿಲ್ಲ ಇವ ನಡು ಗುರ್ತಾತ್ರಿ ನಮ್ದು ನೀವು ಪ್ರೀತಿ ಬೆಲೆ ಬಿದ್ದಾಳು ಇವ್ ಹೋಗಿ ಹೆಣ್ ಮಗಳದಾಳ ಅಂದ್ರ ಕಾಲೇಜ್ ಕಷ್ಟ ಹೋಗ್ ಬರ್ತಾಳೋ ಏನೋ ಏನ್ ಮಾಡ್ತಾಳ ಅನ್ನೋದು ಗಮನ ಕೊಡ್ಬೇಕು ತಂದಿ ತಾಯಿ ಆದವ್ರು. ಬರೀ ಕಾಲೇಜ್ ಹೋಗ್ತಾಳ ಅಂತೇಳಿ ಹಂಗ ಬಿಟ್ರೆ ಹೆಂಗ್ರಿ? ಇಲ್ರಿ ವಿಶ್ವಾಸ ಮೇಲೆ ಬಿಟ್ಟಿದ್ದು ನಮ್ಮ ಮಳೆ ಅಂತ ಇಲ್ಲ ಏನ್ ತಲಿ ತುಂಬಿಸಿದ ಆಮೇಲೆ ರೇಖಿಗೆ ಅವ ಅದಕ್ ತಲಿ ತುಂಬಿಸ್ತಾನ್ರಿ. ಏ ಇವ ತಲಿ ತುಂಬಿಸ್ಯಾನ್ರಿ ಆಕಿಗ್ ತಿಳಿಯಂಗಿಲ್ಲೇನ? ಆಕೇನ್ ಸಣ್ಣ ಪಾಪ ಅದಾಳೇನ್ರಿ? ಏನ್ರಿ ತಲಿ ತುಂಬಿಸಿ ಆಕಿ ಮಾಡ್ಕೊಂಡ್ರಿ ಇವನೋ ಮಾಡ್ಕೊತಾರ ಕೂತಾಡ್ರಿ ಏನ್ ಮಾಡ್ತೀರಿ ನಾವ್ ಏ ಲವ್ ಆಗ್ಬೇಕ್ರಿ ಎಡ್ಡು ಕಡೆಯಿಂದ ಆದ್ರನ್ನ ಬರಬ್ರಿ ಎಡ್ಡು ಚಪ್ಪಾಳಿ ಕೂಡಿದಾಗ ಆಗಿರ್ತಾವ. ತಪ್ಪು ಒಂದ್ ಒಬ್ಬನೇ ಇರೋದಿಲ್ಲ ಆಕಿ ಒಬ್ಬಕಿದ ಇರೋದಿಲ್ಲ ಇಬ್ಬರದು ತಪ್ಪು ಇರ್ತೈತೆ. ತಪ್ಪು ಇರ್ತೈತ್ರಿ ಇವ್ರ ಕಾಸ್ಟ್ ಎಲ್ಲಿ ನಮ್ ಕಾಸ್ಟ್ ಅವನ ಹಡ್ಡಿ ಕಾಷ್ಟ ಜಾತಿ ಕುಲ ಗೋತ್ರ ಸಣ್ಣವ ದೊಡ್ಡವ ಬಡವ ಶ್ರೀಮ ಇವನ್ ಹಿರಿದವನ ಹಡ್ಡಿ ಇಲ್ಲಿ ಬಡ್ಸ್ಕೊಂಡ್ ಹೋಗ್ತಾನೆ ಆಮೇಲೆ ನನ್ನ ಕೈಲಿ ನಾನು ನಿನ್ನ ಕಡೆ ಆಗತ್ತೇನೆ. ನನ್ನ ಮಾತು ಕೇಳ ನಾ ನಿನ್ನ ಕಡೆ ಆಗತ್ತೇನೆ ನಾನು ಹಳ್ಯಾನ್ ಕಡೆ ಆಗತ್ತಿಲ್ಲ. ನೀ ಮುಚ್ಕೊಂಡ್ರ ಏನ್ ಮುಚ್ಕೊಂಡ್ ಕುಂದ್ರಂತಿ ಅವನ ಕಡೆ ಹಾಕಿಯಲ್ಲ ಗೊತ್ತಾಗಂಗಿಲ್ಲ ಹಳೆಯನ್ಗಳು ವಯಸ್ಕೊಂಡ್ ಮಾತಾಡೋದ್ ಬಿಟ್ಟು ನಿಮ್ ಮಗಳದ ತಿಳ್ಕೊಳ್ಳೋದ್ ಬಿಟ್ಟು ನಮ್ ತಮ್ಮಗ ಬೈಯಾಕತ್ತಿರಲ್ಲ. ಅಲ್ಲೋ ನಮ್ಮ ಅಕ್ಕ ಹೇಳ್ದಿರ ಏನ್ ತಪ್ಪೈತಿ ಮಮ್ಮ ಅವ್ರ ಹುಡುಗಿ ನಾನು ತಲಿ ಕೆಡಿಸಿ ನಾನು ಊರ್ ಬಿಡಿಸಿದಾಳ ಇನ್ನು ನೋಡ ಮತ್ ಹೊಳ್ಳಿ ಇನ್ನು ಬರ್ಲಾನ ತಗೋತಾನ ನಿಮಗೆ ಎಲ್ಲೋ ಒಬ್ಬೊಬ್ಬರಿಗೆ ಬರ್ಲಾನ ತಗೋತಾನ ಮತ್ತ ಇಕ್ಕನು ಕಟ್ಟಿತೇನ ಏನ್ ಎಲ್ಲೊಳ್ಳಿ ಮದ್ವಿ ಆದಿಸಿ ದೂಸ ಐತಿ ನಿನ್ ಗಪ್ಪ ಇರ್ ಮತ್ತ ತಲಿ ಕರ್ಸ್ಬಾರ್ದು ನಾನು. ಆಯ್ತು ಬಿಡಪ್ಪ ಈಗ ನೀ ಏನ್ ಹೇಳ್ತೀವ ನೀ ಹೇಳ್ದಂಗೆ ಕೇಳ್ತಾನ ನಾ ಸುಳ್ಳು ಏನ್ ಹೇಳಿದಂಗ ಕೇಳ್ತಾನಲ್ಲ ಇನ್ನು ಚಂದಂಗೆ ದುಡ್ಕೋತ ಹೋಗ ನೀ ನೌಕರಿ ಮಾಡಬೇಕತ್ತೇನ್ ನೇಮಿಲ್ಲ. ಏನ್ ಮಾಡ್ಲಿ ಹೇಳ ಅದನ್ನ ಹೇಳ ಹೊಲ ಮಾಡು ಇಲ್ದರ 100 ಕುರಿ ಮಾಡು ಏನ್ ಬೇಕಾದ್ ಮಾಡಿ ಕೆಲಸ ಯಾವ ಕೆಲಸ ಸಾಣದಿರೋದಿಲ್ಲೋ ಎಬ್ಡಿ ಹುಚ್ಚಂಗ್ ಏನಾರು ಮಾಡ್ಕೋತ ಕೂಡ. ಏ ರಾಜಾ ನಮ್ ಜಾತಿ ದೊಡ್ಡದ ನಮ್ ಜಾತಿ ಸಣ್ಣ ಇದನ್ನ ಬೇಡದ ಎಲ್ಲಾ ಜಾತಿ ಒಂದ ಮನುಷ್ಯಂದ್ ಒಂದ ಜಾತಿ ಇರ್ತೈತಿ. ಎರಡೇ ಜಾತಿ ಮತ್ತೆ ಮನುಷ್ಯಾಗ ಒಂದ್ ಹೆಣ್ಣ ಒಂದ್ ಗಂಡ ಆತ್ ಬಿಡ್ರಿ ನೌಕರಿ ಮಾಡೋದಿಲ್ಲ ಏನಿಲ್ಲ ಎಲ್ಲಾರು ಅನ್ನತಾರ್ರಿ ಏ ಅಂತವ್ ಯಾಕೆ ಕೊಡ್ತಿ ಅವೇ ನೌಕರಿ ಮಾಡೋದಿಲ್ಲ ಕೊಟ್ರೆ ಮತ್ತೆ ನಿನ್ನ ಮಗಳ ಮನಿಗೆ ವಾಪಸ್ ಬರ್ತಾವ ಅನ್ನತಾರ್ರಿ ಎಲ್ಲಾರು ಕಳಬ ಎಲ್ಲ ಅವ್ರ ಮಾತು ಕೇಳ್ಬೇಕನ್ ಬೇಡ್ರಿ. ಅಂದ್ರ ಇವನ ಪೂರ ಆಳವಾಗಿ ಇಳಿದ ಲವ್ ಮಾಡ್ಯಾಳಕ್ಕೆ ಬ್ಯಾರಿ ನಾವು ಕೊಡು ಅಲ್ಲಿ ಅವ್ನ್ ಬಿಟ್ಟು ಓಡಿ ಬರ್ಲಿ ಅವ್ನ ಕೂಡ. ಇಲ್ರಿ ತಲಿ ತುಂಬಿಸಿದ್ರಿ ಒಟ್ಟು ಕಾಲೇಜ್ ಹೋಗಿ ಏನ್ ತಲಿ ತುಂಬಿಸಿದ ಒಟ್ಟು ತಲಿ ತುಂಬಿಸಿ ಹುಚ್ಚಿ ಹಿಡಿದ ಹಂಗ್ ಮಾಡ್ಯಾನ್ರಿ ಒಟ್ಟು ಹಾಕಿ ಎದ್ರು ಬಿದ್ರು ಮುತ್ತು 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 ಒಟ್ಟೆ ಮುತ್ತು ಇಲ್ದ ನಾ ಇರುದಿಲ್ಲ ಬೇಡ ಸಾಯ್ತು ವಿಷ ತಂದು ಕೊಡ್ರಿ ಅಂತ ಅನ್ನತಾಳ್ರಿ ಏನ್ ಮಾಡೋದು ಆಕಿ ನೋಡಿಲ್ಲ ಊರೆಲ್ಲ ಹುಡ್ಕ್ಯಾಡ್ಕೊತಿ
ಒಬ್ರು ಹೇಳ್ರಿ ಗೋಕಾಕ್ ಹೋಗು ಅಲ್ಲಿ ಅಕ್ಕನ ಕಡೆ ಹೋಗಿರ್ಬೇಕನ್ನೋದ್ಲಿ ಇಲ್ಲಿ ಬೈಲ್ರಿ ಸಾಹೇಬ್ರ. ಈಕೇನಂದ್ಳು ಫೋಟೋ ತೋರ್ಸನ ನನಗ್ ಗೊತ್ತಿಲ್ಲ ಏನಾತಾರಿ ಅಕ್ಕಾರ ಯಾರು ಯಾವ ಮಾಡ್ರಿ ಏನಾತಾರಿ ಇವ್ರ ಅಕ್ಕಾರ. ಸುಳ್ಳು ಮಾತಾಡಕ್ ನೀ ಎಂದಿಂದ ಕಲ್ರಿ ಮತ್ತ ಒಮ್ಮಗ್ದೊಮ್ಮಗ್ಲೆ ಬಂದ್ ಕೇಳಿದ್ರು ಮತ್ ನಾ ಗಾಬರಿ ಒಳಗ್ ಹೇಳ್ಬಿಟ್ಟೆ ಹಂಗ ಅಕ್ಕಾರಿ ನಿಮ್ ಮಗಳು ಬರ್ದೈತಿ ಇಂತ ಟೈಮ್ ಬಂತಂದ್ರೆ ನೀವ್ ಏನ್ ಮಾಡ್ತೀರಿ? ಏನ್ ಮಗಳು ಯಾರು ಇದ ಹಿಡಿತಾರಲ್ಲ ಅವ್ರಿಗೆ ಗುರ್ತಾಗ್ತೈತಿ ಎಷ್ಟ್ ತರ ಸತ್ತ. ಈಗ ಅವತ್ತ 5 ದಿವಸ ಆತ್ರ ಹೆಂಗ್ ತ್ರಾಸ ತಗೋತ ಬಿಡ್ತಿ. ಆಕೆ ಅಳ್ಕೋತ ಕೂತಾಳ ಊಟ ಮಾಡತ್ತಾರ. ನಮ್ಗ್ ಊಟ ಮಾಡಂದ್ರೆ ಹೆಂಗ್ ಹೋಗಿತ್ ಹೇಳ್ರಿ? ಊಟ ಬಿಟ್ಟು ಕೂತಾಳ್ರಿ ಆಕಿ. ಏ ರಾಜಾ ನನ್ನ ಮಾತು ಕೇಳ್ರಿ ಸುದ್ದಾಕೈತಿ ನೋಡು. ಹೇಳ್ರಿ ಅಣ್ಣ ನೀವ್ ಏನ್ ಹೇಳ್ತೀರಿ ಹೇಳ್ರಿ. ಏನ ಸುಳ್ಳ ಇಲ್ಲೋಲ್ಲಿ ಮತ್ತೆ ಗಾಡಿ ತೊಳ್ದಂಗ ರಾಡಿ ಹೊಂಡೋದದ. ಅದೇನ್ ರಾಡಿ ಹೊಂಡೋದು ಗೀಡು ಹೊಂಡೋದು ನಡೆಯಂಗಿಲ್ಲ. ನಾ ಹೇಳಿದಂಗೆ ಕೇಳಿದೆ ಬರಬರಿ ಸುದ್ದಾಕೈತಿ ನೋಡು ವ್ಯವಹಾರ. ಹಾ ಹೇಳ್ರಿ. ಏನ್ ಹೇಳಂಗಿಲ್ಲ ಮಗನ, ನೀನು ನನಗಿಂತ ಸಣ್ಣವದಿ. ಏನ ನಿನ್ನ ಮಗಳನ್ನ ನೀವು ಕೊಟ್ಟ ಮದ್ವಿ ಮಾಡ, ಅದ್ರ ಜವಾಬ್ದಾರಿ ನಾ ತಗೋತ. ಕರೆ ಚಟಾದವ್ರಿ ನೌಕರಿ ಇಲ್ರಿ ಹೆಂಗ್ ಕೊಡು ಅಂದ್ರಿ? ನಿನಗ ಗುಟ್ಕಾ ತಿಂತಾನ್ರಿ, ಸಿಗರೇಟ್ ಸೇರ್ತಾನ್ರಿ, ಹೆಂಗ್ ಕೊಡಂದ್ರಿ ಹೇಳ್ರಿ? ಈಗಿನ ಕಾಲದಾಗ ಗುಟ್ಕಾ ಸಿಗರೇಟ್ ಇವೆಲ್ಲ ಬಾಳ ಸಣ್ಣ ಸಣ್ಣ ಆಗ್ಯಾವ. ಕಾಲ್ ಮರ್ಲಿ ಹೊಡೆದ್ ಬಿಡ್ಸಾಕ್ ಬರ್ತೈತಿ. ಅದು ನೋಡಿ ಯಾರು ಹೆಂಗ್ ಕೊಡು ಮದ್ವಿ ಮಗಳು ಕೊಡ್ತಾರ ಹೇಳ್ರಿ ಸರ್? ಅವನ ಹಡ್ಡಿ ಬರೀ ಅದನ್ನ ತೊಯ್ತಾನ ನೋಡ. ನಾಳೆ ನಿನ್ನ ಮಗಳು ಸತ್ತಳ ಅಂದ್ರೆ ಏನ್ ಮಾಡವ? ಪಟಂಗ್ ಶಟರ್ ಹೋದ ಅಂದ್ರೆ ಏನ್ ಮಾಡ್ತಿ ಹೇಳ? ಅದೈತ್ರಿಪ್ಪ ಆಕಿ ನೋಡಿ ನಮಗೂ ಇರಾಕ ಆಗೋತ ಬಿಡ್ರಿ. ಆಕಿ ಸಾಯ್ತನ ಕೂತಾಡ್ರಿ. ನೋಡ್ರಿ ಇಲ್ಲಿ ನಿಮ್ಮ ಮಗಳನ್ನ ಕೊಟ್ರಿ ಅಂದ್ರ ಗುಟ್ಕಾ ತಿನ್ನಂಗಿಲ್ಲ, ಶೆರೆ ಕುಡಿಯಂಗಿಲ್ಲ, ಇನ್ನೊಂದು ಹುಡುಗಿನ ಕಣ್ಣು ಐತಿ ನೋಡಂಗಿಲ್ಲ. ಇದು ನಿಮ್ ಮ್ಯಾಲ ಪ್ರಮಾಣ ಮಾಡಿ ಹೇಳ್ತಾನ. ಕರೆ ಇದ್ರ ನನ್ ಮ್ಯಾಲ ಪ್ರಮಾಣ ಮಾಡ. ನಾನ್ ಮತ್ತ ನಾ ಸೆಡ್ ಹೋಗೋದೈತ ಮಾವ. ನೀ ಶೆಟದ್ರ ನಮ್ಮ ಅಕ್ಕ ಹೆಂಗ್ ಗತಿ ಹಂಗ ಕರೆ ಮಾಡಿದೆ. ಕರೆನ ಒಟ್ಟ ನೀ ಹೇಳಿದಕ್ಕ ಅವ್ನ ಮಗಳನ್ನ ಕೊಟ್ಟಂದ್ರ ಎಲ್ಲಾ ಚಟಗಳು ಬಿಟ್ಟು ಬಿಡ್ತಾನ. ನೀವೊಂದ್ ಕೆಲಸ ಮಾಡ ಸಾಬ್ರ ಹೇಳ್ರಿ. ಹೆಂಗ್ ಹೇಳ್ತೀರ ಸಾಬ್ರ? ಕೇಳ್ತನ್ರಿ ಕೇಳ್ತಿಲ್ಲ? ಕೇಳ್ತನ್ರಿ ಸಾಬ್ರ. ನನ್ನ ಮಾತು ಕೇಳ. ನಿಂದ ವ್ಯವಹಾರಗಳು ಸುದ್ದಾಕಾವ. ನಿನ್ನ ಮಗಳ ವ್ಯವಹಾರ ಸುದ್ದಾಕೈತಿ. ನಿನ್ನ ಮಗಳು ನಕ್ಕೋತಿರ್ತಾಳ. ಇಲ್ಲೋಡ್ಲಿ ಗಂಡ ಬಡವರ್ ಇರುವಲ್ಕ ಬೇಕಾದ್ರೆ ಬಲ್ಲಿದಾರ ಇರುವಲ್ಕ ಅವ್ ಹೆಂಗಾರ ಇರುವಲ್ಕ ಗಂಡ ಹೆಂಡತಿ ಜೋಡಿ ಎಲ್ಲಿ ಮಠ ಚಲೋ ಇರ್ತಾನಲ್ಲ ಅಲ್ಲಿ ಮಠ ಅಟ್ಟ ಸ್ವರ್ಗ ಮನಿ. ಏನ್ ರೊಕ್ಕ ಆಸ್ತಿ ತಗೊಂಡ್ ಏನ್ ಮಾಡವ ನೀನ? ಗಂಡ ಹೆಂಡತಿ ಸರಿ ಇರ್ಲಿಕ್ಕ ಅದು ಕರೆಂಟ್ ಬಿಡು. ಓಣ್ಯಾನಿ ಮಂದಿ ಅನ್ನತಾರೆ ಇನ್ನೊಂದ್ 2 ಸಲ ಓಡಿ ಹೋಗ್ತಾಳ, ಅವ್ನ ಜೋಡಿ ಓಡಿ ಹೋಗ್ತಾಳ ಅಂತಾರ್ರಿ. ಸಿಕ್ಕಂಗ್ ಮಾತಾಡ್ತಾರೆ ಆಜು ಬಾಜು ಮಂದಿ. ಪಟ್ಟಕ್ಕನ ಈಗ ಸದ್ಯ ನೀ ಹೆಂಗ್ ಹುಡುಕ್ಯಾಡ್ಕೊತ ಬಂದ್ಲಿ ಹಂಗ್ ಹುಡುಕ್ಯಾಡ್ಕೊತ ಇವ್ನು ಬಾಂದಳಂದ್ರ ನಿನ್ನ ಕಿಮ್ಮತ್ತಲ್ಲೋ. ಏ ಹೌದ್ರಿ ಹೌದ್ರಿ. ಊರಾಗ ನೀನ್ ಅಯ್ಯ ನೋಡಲ್ಯ ಅಲ್ಲಿ ನೋಡಲಿ ಇವನ್ ಮಗಳು ಓಡಿಗಿಳೆ ಅತಾರು ಅಂತಾರ. ಹೌದ್ರಿ ಹೌದ್ರಿ. ಅತಾರಲ್ಲ ನಾ ಹೇಳಿ ಕರೀತಿಲ್ಲ ಕರೆಕ್ಟ್ ಆಗೈತ್ರಿ ಅಂತ. ಎಲ್ಲ ಆಗಿದಾವ ನಮ್ಮ ಊರಾಗ ಆಗಿದಾವ. ಅದಕ್ಕಾಗಿ ಹೇಳತ್ತೀನಿ ನಿಂಗನ ಏನು ಇಲ್ಲ. ಚಲೋ ದೂಸ ನೋಡುನು, ಬಟ್ಟಿಗೆ ಹಾಕುನು, ಬಟ್ಟಿಗೆ ಹಾಕಿ ಮದ್ವಿ ನೇಮಿಸ್ಬಿಡ್ನು, ವಾಲ್ಗ ಉಚ್ಚಿಬಿಡ್ನು. ಇವಾಗ ಕಲಿದು ಅಟ್ರಾಗ ಈಗ ಲವ್ವಿನ ಆಗ್ಬಿದ್ದಾರಂದ್ರೆ ಏನ್ ಮನ್ಸ್ ಕೂಡ ಕಲಿತಾರ ಇವ್ರ ಸಾಹೇಬ್ರ. ನೀವು ಜವಾಬ್ದಾರಿ ತಗೋತಾನಂದ್ರ ನಾ ಹ್ಞೂ ಅಂತನ್ರಿ. ಯಾಕಂದ್ರೆ ಇದು ಮತ್ ನಾ ಹೋಗಿ ದುಡಿತೀನತ್ತ ಮನ್ಯಾಗ ಕೂತಂದ್ರ ನನ್ನ ಮಗಳ ಮತ್ ಕೆಲ್ಸಕ್ಕೆ ಹೋಗೋದಾಗ್ತೈತಿ. ಏ ಯಪ್ಪ ನನ್ನ ತಿರುತಿ ಹೆಂಡತಿ ತಮ್ಮದಾನ. ಏನ ಎಂತವ್ರ ಜವಾಬ್ದಾರಿ ತಗೋತೀನಿ, ಇವನ್ ಜವಾಬ್ದಾರಿ ತಗೋಂಗಿಲ್ಲ. ಏ ಜವಾಬ್ದಾರಿ ತಗೊಂಡಿದ್ ಕಾಟ ಮೀಸಿ ಬೋಳ್ಸ್ಬೇಡಪ್ಪ. ಇಲ್ಲ ಮಮ್ಮ, ಇವ್ ಬರೀ ಇವ್ರು ಕಾಲೇಜ್ ಕಲಿದ್ ಬಿಟ್ಟು ಬರೀ ಲವ್ 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 ಆತ ಕಾಲೇಜಿಗ ಮಗ. ಹಿಂಗಾಗಿ ಹೆಣ್ಮಕ್ಳನ್ನ ಕಾಲೇಜ್ ಕಳ್ಸೋದ ಇದನ್ನಾಗೈತ್ರಿ. ಯಾಕಂದ್ರೆ ಬರೇ ಲವ್ ಲವ್. ಆ ಮೊಬೈಲ್ ಎಂದ ಬಂದೈತ್ಲ ಒಂದಾಗಿಂದ ಬರೀ ಲವ್ ಹಿಂದ್ ಬೆಳಿತಾರ ನೋಡ್ರಿ. ಬರೇ ಲವ್ ಅನ್ನತ್ತ. ಎಲ್ಲಿ ಬಿಡ ಇನ್ನ ಮುಗಿಸ್ಬಿಡ ವ್ಯವಹಾರ. ವ್ಯವಹಾರ ಮುಗಿಸ್ಬಿಡು. ಏನ್ ಇಲ್ವಲ್ಲಿ ಮುಂದೆ ನೀನು ಮನುಷ್ಯರಂಗಿರೋ ಒಟ್ಟ ಒಂದು ತಪ್ಪ ಬರೋಂಗಿಲ್ಲ. ಇನ್ನೊಂದು ಹೇಳ್ತಾನ, ನಿಮ್ ಹುಡುಗಿ ಮಾಡ್ಕೊಂಡ್ ಬಂದ್ಬಳಕ್ ನಮ್ಮ ಊರಾಗ ಇರಕ್ಕೆ ನಮ್ಮ ಜೋಡಿನ. ಯಾಕಂದ್ರೆ ನಮ್ಮ ಅತ್ತಿನೂ ಇಲ್ಲೇ ತಂದು ಇಟ್ಕೊಂಡ. ಖರೆ ಅಟ್ಟೆ ಇಲ್ಲಿ ಗೋಕಾಕ ನಮ್ ರಾಮದುರ್ಗ ದೂರ ಆಗ್ತಿ ಸಾಹೇಬ್ರ. ನಮ್ ಮುಂದೆ ಗುರುತ ಆಗ್ಬೇಕ್ರಲ್ಲ ನಿಮ್ಗೆ. ಏ ಮಾವ, ನೀವ್ರ ಮಗಳನ್ನ ಏನಾರ ನಾ ಮಾಡ್ಕೊಂಬಂಡಿ ಅಂದ್ರ ನಾ ಇಲ್ಲಿ ಇರೋದಿಲ್ಲ, ಕುರಿ ಕಾಯುದಿಲ್ಲ, ದಗದ ಮಾಡೋದಿಲ್ಲ. ನೋಡ ನೋಡ ನಿನ್ನ ತಮ್ಮನ ಅವತಾರ ನೋಡ. ಕುರಿ ಕಾಯ್ದಿಲ್ಲ, ದಗದ ಮಾಡೋದಿಲ್ಲ. ಇರ್ಲಿ ಬಿಡ್ರಿ. ಮತ್ತೆ ನಮ್ ಮಗ ಇದ್ರ ನಾವ್ ಕುಂದ್ರಿಸಿ ಹಾಕ್ತಿದ್ವಿ ಇಲ್ಲ? ಏನ್ ಮಾತಾಡ್ತೀರಿ? ಗಪ್ಪ ರಾಜ. ಅಲ್ಲಪ್ಪ, ನಾ ಯಾಕೆ ತಗದ ಮಾಡ್ಲಿ? ಸಾಲಿ ಕಲ್ತನ. ಸಾಲಿ ಕಲ್ತ್ರ ತಿನ್ನಿಸ್ತಿತಿ ಇಲ್ಲೋ? ಎಂತೂ ನನಗೆ ಕಿಮ್ಮತ್ ಐತಪ್ಪ, ವ್ಯಾಲ್ಯೂ ಐತಿ ನಂದೊಂದ. ನಿಂದ್ಯಾವ ಕಿಮ್ಮತ್ತು ಆಫೀಸರ್ ಮೊಮ್ಮಗನ? ನಿಂದ್ಯಾವ ಕಿಮ್ಮತ್ತ? ಹಳೆ ಅಂತೇಳಿ ತಲೆ ಮೇಲೆ ಎಸ್ಕೋನ. ನಿಂದ ಏನ್ ಕಿಮ್ಮತ್ ಐತಿ? ಏನ್ ಕಿಮ್ಮತ್ ಐತೋ ನಿಂದ? ಏನ್ ತಾಯಿನ ಕೇಳಿದೋ, ಏನ್ ತಂದಿನ ಕೇಳಿದೋ, ಏನ್ ಸ್ವಾದ್ರ ಮಾವನ ಕೇಳಿದೋ, ನಿಮ್ಮ ಅಕ್ಕನ ಕೇಳಿದೋ? ಲವ್ ಮಾಡ್ಬೇಕಾರ ಮಾಡಿ ಹೊಲಸ್ ಮಾಡ್ಕೊಂಡ್ ಇಲ್ಲಿ ಬಂದದಿ. ಇರುವಾತಕ ಹುಡುಗ ಇರುವಾತಕ ಸುಧಾರಿಸ್ಬೇಕಂತ ನಾ ಸುಧಾರಿಸತ್ತೇನೆ. ನಾ ಹೇಳಿದಂಗ ಅವ್ ಪ್ರಾಣ ಕೇಳತ್ತಾನ. ನಿಂದೆಟ್ಟು ಹಂಗ್ ಕೊಡದೆ 2 ಸಾವಿರ. ಯಾವಾರ ಇದ್ರ 100 ಕುರಿ ಮಾಡಿಕೊಡು ಮಾವ. ನಾನು ದುಡಿತನು, ನಾನು ಮಾಡ್ತನು, ನಾನು ಹಿಂತೆ ನಾನು ಆರಾಮ್ ಇರ್ತು. ನಮಗೊಂದು ಮನಿ ಕಟ್ಟಿ ಕೊಡ್ತಾರ. ಏ ನೀ ಕೊಡ್ಬೇಡ. ಹೆಂಗ್ ಕೊಡದೆ ಹೇಳ್ರಿ? ಈಗ ಹಿಂಗ್ ದುಡಿದಿರತ್ತ ನನ್ನ ಕೊಡ್ಬೇಡ. ಮಗ ತಿಳಿ ನಿಮ್ಗ ನಮ್ ಗುರ್ತೈತ್ರಿ. ದುಡಿದಿರ ನನ್ನ ಮಗ ದುಡಿಯಾಕ ಇವ ದುಡ್ಯಾವಲ್ರಿ. ನಿನ್ನೂ ಜಾಸ್ತಿ ಇಲ್ಲೋಲಿ, ನಿನ್ನೂ ಜಾಸ್ತಿ ನಿಂದ ಇಲ್ಲೋಲಿ. ಮದುವೆ ಆಗಿ 8ನೇ ವರ್ಷದ ದಿನ ನಿಂದ ಐತ ನಿನ್ ಬಿಟ್ಟ ನಿನ್ನ ಸಣ್ಣಂಗೆ ನಡಿಸಾರ ಆತ ಇಲ್ಲಿ ದುಡಿಯಂಗಿಲ್ಲತ್ತ. ಹೇಳ ಒಮ್ಮೆರ ಬುದ್ಧಿ ಹೇಳಿ. ಬುದ್ಧಿ ಹೇಳ.
ತಿಳ್ಕೊಳ ವಯಸ್ಸು ಬಂದಾಗ ತಿಳ್ಕೊತಾ ನಾಳ ಅಯ್ಯೋ ಅದಕ್ಕ ಬರೇ ಅವನಿಗೆ ಹತ್ಕೊಂಡಿ ನೀನ್. 3 ಕತ್ತಿ ಸಾಯಿ ಒಟ್ಟು ವಯಸ್ಸಾಗ್ಯಾವಲಿ ನಿಮ್ಮ ತಮ್ಮಗ 3 ಕತ್ತಿ ಸಾಯಿ ಒಟ್ಟ ಅವ ನಮಗ್ ಸಣ್ಣವನ ಅದಾನ. ದಿನಕ್ಕೆ ಮುಚ್ಚಾಡ್ತಾನು ಇವ ಹಾ ತಿಳಿಯಂಗಿಲ್ಲ. ಅದನ್ನ ಸ್ವಲ್ಪ ಸಾವಕಾಶ ಹೇಳ್ರಿ ತಿಳ್ಕೊತಾನ. ನೀವ್ ಹೊಡಿಯುದು ಬಡಿಯುದು ಮಾಡಿದ್ರೆ ಪಾಪ ಅವ ಏನಂತ ತಿಳ್ಕೊಬೇಕು. ಗಾಬರಿ ಇವ್ನ್ ಆಗ್ತಾನ. ಜಾಗದಾಗ ನನ್ನ ಮಗಾಗಿಗ ಆಗಿರ ಇಟ್ಟೋದಿ ಚಂಡ ಮೇಲೆ ಗುದ್ದಿ ಮತ್ತ ಕೊಂದ ಬಿಡ್ತೀನಿ ಈಗ ಆ ನಮನಿ ತ್ರಾಸ ಮಾಡ್ಕೊಂಡು ಅಲ್ಲಿಂದ ಬಂದಾನ ಹುಡುಕಾಡ್ಕೊತ ಅವಾಗ ಕಿಮ್ಮತ್ ಐತಿಲ್ಲ ಆ ಹುಡುಗಿ ಯಾಪ ಕಿಮ್ಮತ್ತಿಲ್ಲ. ಅವ್ರಪ್ಪ ತಿಳಿಸಿ ಹೇಳ್ಬೇಕ ಅವ್ರ ಹುಡ್ಗಿಗೆ. ತಿಳಿಸಿ ಹೇಳ್ದ ಮತ್ತ ಬಂದ್ ಇಲ್ಲಿ ನಮ್ಗ ಒದರಾಕತ್ತಾನ. ಏನ್ ಅವ್ರ ಮಗಳ ತಪ್ಪ ಮಾಡ್ಲಾರ್ದ ಬರೇ ನಮ್ ತಮ್ಮನ ತಪ್ಪ ಮಾಡ್ಯಾನ. ಏನ್ ತಪ್ಪು ಮಾಡ್ಯಾನ್ರಿ ಅಕ್ಕಾರೆ ತಪ್ಪು ಮಾಡ್ಯಾನ. ಅದಕ್ಕ ನೀವು ಹೇಳ್ರಿ ನನ್ನ ಮಗಳನ್ನ ಸಾವಿರ ಬಿಡ ಅಂತ ಹೇಳ್ರಿ. ಬೇರೆ ಮದುವೆ ಆಕಿ ಹೇಳುದಲಕ್ಕೆ ಆಕಿ ಹೇಳುದಲ್ಲ ನೀವು ಕೈ ಬರೇ ಮುಗಿತು ತಮ್ಮನ ತಲೆ ಮೇಲೆ ಇಟ್ಕೋತಾಳ ಆಕಿ ಹೇಳುದಲಕ್ಕೆ. ನಾವ್ ಬೇರೆ ಕಡೆ ಕೊಟ್ಟೆ ಆರಾಮ್ ಇರ್ತೀರಿ ಒಂದಿಟ್ಟು ಹೇಳ್ರಿ ಕೈ ಮುಗಿತು ನೋಡ್ರಿ ನಿಮ್ಗ ಯಾಕಡೆ ಕಾಡತನ ಬಾಳ್ರಿ. ನಾವ್ ಹೇಳುದ ಇವ್ನ ಸುಖಕ್ಕೆ ತಕ್ಕಿಗೆ ತಿಳಿವಾತ ಗೊತ್ತಾಗೋತ್ರಿ ಅವ್ರ ಒಟ್ಟ ತಿಳಿವಾತಕಿಗೆ. ಇವ್ರ ಸಾಹೇಬ್ರ ಹೇಳ್ಲಿ ಒಂದ ಮತ್ ಹೂ ಅನ್ನೇನ್ರಿ ನಾ ಈಗ ನೋಡ್ರ ನಾ ದುಡಿದಿಲ್ಲ ನಾ ಆರಾಮ್ ಕೂತೀನಿ ನಾವ ಅಂದ್ರ ನನ್ನ ಮಗಳು ದುಡಿಬೇಕೇನ್ರಿ. ಹೌದು ಇವ್ ಸಾಲಿ ಕಲ್ತಾನೆ ಇವ ಆಯಸ ಏನು ಅತ್ತಾರಲೋ ಆಯಸ ಆಫೀಸರ್ ಇವ ಮತ್ ಇವ್ ಹೆಂಗ್ ದುಡಿತಾನ ಹೇಳು. ಇವಾಗ ಒಂದ್ ತಿಂಗಳಿಗೆ 2.5 ಲಕ್ಷ ರೂಪಾಯಿ ಪಗಾರ ಐತಿ ಇವಾಗ. ನೋಡ್ರಿ ಮತ್ ಹೆಂಗ್ ದುಡಿತಾನು ಆರಾಮ್ ರಾಜಾನಂಗ ರಾಮ್ರಿ. ನಾವ್ ರಾಜಾನಂಗ್ ಬೆಳ್ಸೇವಿ ರಾಜಾನಂಗ್ ಇಡ್ತೇವ ಅವನಿಗೆ. ಮತ್ ಹೆಂಗ್ ಕೊಡುದು ಹೇಳ್ರಿ ಮಗಳಿಗೆ ಹೆಂಗ್ ಕೊಡ್ರಿ ಹೋಗ್ರಿ ನಿಮ್ ಮಗಳಿಗೆ ಹೆಂಗ್ ತಗೋತೀವಿ? ಹೆಂಗ್ ಕೊಡುದು ಹೇಳ್ರಿ. ಹೋಗಿ ಹೇಳ್ರಿ ನಿಮ್ ಮಗಳಿಗೆ ನಾವ್ ತಗೊಳಂಗಿಲ್ಲ. ನಿಮ್ ಮಗಳಿಗೆ ನಾವ್ ತಗೊಳಂಗಿಲ್ಲ. ನೋಡ್ರಿ ಮತ್ ಸಾಯಿಸಿ ಬಿಡ್ತು ಮತ್ ಅಟ್ಸಿ ಹೋಗ್ರಿ ನಿಮ್ ಮಗಳಿಗೆ ನೀವು ಸಾಯ್ಸ್ರಿ ಏನ್ ಮಾಡ್ರಿ. ನಿಲ್ಲ ರಾಜಾ ನಿಮ್ ಮಕ್ಕಾಗ ಹೇಳ ನೀರ್ ಹೇಳ ಯಾಕ ಗಪ್ಪರಿ ನೀ ಒಂದಿಟ್ಟ ನೀನು ಅಂತಾನ ಅದಿಯೋ ನೀನು ಮಾಡ್ಬಂದಿ ಅಂತ ತಪ್ಪ. ನವನ್ ಹಾಡಿ ಮದ್ವಿ ಏನ್ವಾರ ಸರಿ ಆತ್ ನೋಡ ಅದ್ರ ಸಂಬಂಧ ಬಿಟ್ಟಾನೆ ಈ ಚಂಡಿನ ಮೇಲೆ ಗುತ್ತಿನ ಮತ್ತೆ ಇಟ್ಟೋದ್ಗೆ. ಲುಚ್ಚ ಊರ್ ಲುಚ್ಚ ನೀ ಮನುಷ್ಯ ಅಲ್ಲೇನಿ ನೀ ಮನುಷ್ಯನ ಮಗನ ಅಲ್ಲ ಗೊತ್ತಾತ ನಿನ್ನ ಮಾತಿನ ಮೇಲೆ ಇಕ್ಕೂ ಮನುಷ್ಯನ ಮಗಳಲ್ಲ. ಹೆಣ್ಣು ಹಡ್ದವ್ರಿಗೆ ಗೊತ್ತಿರ್ತೈತಿ ಹೆಣ್ಣಿನ ನೋವ ಅನ್ನೋ ಮಟ್ಟ ಯಾರಿಗೂ ಗೊತ್ತಾಗೋದಿಲ್ಲ. ಅವನವನ್ ಹಾಡಿ ಇಟ್ಟಿಟ್ಟು 7 ವರ್ಷದ ಹುಡುಗರ್ನ ಸುದಕ್ಕೆ ಸಾಲಿ ಕಳ್ಸಾಕ ಅಂಜಿಕೆ ಬರತೈತ್ಲಿ ನಿಮ್ಮಂತವ್ರು ಇರಾನ. ಹೆಂಗ ಕಾಲೇಜ್ ಕಲ್ಸ್ಬೇಕು ಮಕ್ಕಳಿಗೆ ಹೆಂಗ ಹೈಸ್ಕೂಲ್ ಕಲ್ಸ್ಬೇಕು ಒಂದು ತಿಳಿವಾತ. ತಲೆಯಾಗ ತುಂಬ್ತೀರಿ ಪ್ರೀತಿ 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 ಅಂತ ಹೇಳಿ ಅವು ತುಂಬ್ಕೋತಾವ. ಅವಕ್ಕೂ ನಾಲೆಜ್ ಇಲ್ಲ ನಿಮ್ಗೂ ನಾಲೆಜ್ ಇಲ್ಲ. ಹೆಣ್ಣಿನ ನೋವ ಇಲ್ಲೊಳ್ಳೆ ತಂದಿ ಗೊತ್ತಿರ್ತೈತಿ. ನೀನು ಒಬ್ಬ ತಂದೆ ಆಗವದಿ ಮುಂದೆ ಹೋಗಿ ಆವಾಗ ಆ ನೋವು ಗೊತ್ತಾಗೋಕ್ಕಿಂತ ಮೊದಲು ಇದನ್ನ ನೋವು ತಿಳ್ಕೊ. ನಿಮ್ಮಂತವ್ರ ಕೈಯಾಗ ಸಿಕ್ಕ 8 ಮಂದಿ ಹೆಣ್ಮಕ್ಳು ಸಾಯತಾರ ಗೊತ್ತೈತಿ. ಏನು ಇರುದಿಲ್ಲ ಬರೇ ಒಂದು ಪ್ರೀತನು ಒಂದು 2 ಅಕ್ಷರ ಸರ್ವನಾಶ ಮಾಡಿ ಹೋಗಿ ಬಿಡ್ತೈತಿ. ಜೀವನ ಮಾಡಿ ಹೋಗಿ ಬಿಡ್ತಾರ. ನಿನ್ ಚಿಕ್ಕಿ ತಂದು ಕೊಡ್ತನು ನಿನಗೆ ಅದನ್ನು ಮಾಡ್ತನು ಇದನ್ನು ಮಾಡ್ತನು 108 ತಲೆಯಾಗ ತುಂಬಿ ಅವ್ರನ್ನ ಬಾದ ಮಾಡಿ ವಾಪರಿಸಿ ಕೈ ಬಿಟ್ಟು ಬಿಡ್ತಾರ. ನಾಚಿಕ್ ಕೇಳಿ ಹಂಗೆ ಮಾಡ್ಬೇಡ್ರು ಬಾಳೆ. ಒಬ್ಬ ಅಲ್ಲಿಂದ ಓಡಾಡ್ಕೊಂಡ ಬಂದಾನ ಅಪ್ಪ ಅವ ತಂದೆ ಅವ ಆ ಮಗಳದ ಅವಂಗ ಗೊತ್ತ ಎಷ್ಟು ತ್ರಾಸ ಐತೆ ಅನ್ನೋದ. ನೀನ ನಮ್ಮ ಮನ್ಯಾಗ 4 ಎಳೆ ತಿನ್ನತ್ತೀವಿ 3 ಎಳೆ 4 ಎಳೆ ಆಕಿ ಊಟ ಇಲ್ದ ಬಿದ್ದಾಳತ್ತ. ಅದ್ರ ಗತಿ ಹಂಗ ಅದನ್ನ ಭರಪಾಯಿ ಮಾಡಕ್ ಆಕೈತಿ ಮನ್ಷ್ಯಾಗ ಆಕೈತಿ ಹಂಗಲ್ಲು. ಹೆಣ್ಣು ಹಡದ ತಂದೆ ತಾಯಿನ ಒಂದ್ ಸ್ವಲ್ಪ ಕಣ್ಣೀರ್ ತೆಗಿಯಾಕ ಹಚ್ಚಬೇಡ್ರಿ. ಆ ಕಣ್ಣೀರ್ ಬೆಂಕಿ ಯಾಕೆ ಆಡ್ತೈತಿ ನಿಮ್ಮನ್ನ. ಮಾಮ ನಂದು ತಪ್ಪಾಗೈತಿ ಮಾಮ. ನಿನ್ನ ಕಾಲು ಬೀಳ್ತಾನೆ ಮಾಮ. ಇದೊಂದು ಸಲ ನನ್ನ ಕ್ಷಮಿಸಿಬಿಡ. ಇನ್ನೊಮ್ಮೆ ಇಂಥ ತಪ್ಪು ಒಟ್ಟೆ ಮಾಡಂಗಿಲ್ಲ. ಹೇಳ ನನಗೂ ಚಂದ ಕಂಡ ನಾ ಏನೋ ಮಜಾ ಮಾಡ್ಬೇಕಂತೇಳಿ ಮಾಡೀನಿ ಅಷ್ಟೇ ಮಾಮ. ನೋಡಪ್ಪ ನೀನು ನನ್ನ ಹೆಂಡತಿ ತಮ್ಮ ನನ್ನ ಹಳೆ ಆತ ತಿಳ್ಕೊಂಡಿಲ್ಲೋ. ನಾನು ಹೃದಯದೊಳಗೆ ನನ್ನ ಹಿರಿ ಮಗ ಆತ ತಿಳ್ಕೊಂಡು ನಿನ್ನ ಮನ್ಯಾಗ ಇಟ್ಕೊಂಡನ್ನ. ನಾನು ಮಿಸಿ ಬೋಳ್ಸುವಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಮನುಷ್ಯ ಕಾಯಕವೇ ಕೈಲಾಸ ಅಂತ ಹೇಳ್ಯಾನ ಬಸವಣ್ಣ. ಯಾವತ್ತು ದುಡ್ಕೋತ ಇರ್ಬೇಕು. ವಯಸ್ಸು ಆದ್ಬೇಕು ದುಡಿಬೇಕು ಅನ್ನಿಸ್ತೈತಿ ಮನುಷ್ಯಾಗ. ಆ ಹೇಳಿದಾಗ ತಾಕತ್ ಇಲ್ಲ ಇರಂಗಿಲ್ಲ. ಮಾಮ ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತಾನೆ ತಗೋ. ನೀ ಏನು ಹೇಳ್ತಿಲ್ಲ ಅದನ್ನ ಕೆಲಸನ ಮಾಡ್ತೀನಿ ನಾ. ನೋಡು ಸರಿಯಾಗಿ ಸಾಲಿನೂ ಕಲಿಲ್ಲ. ಸಾಲಿ ಕಲಿತ ಬಾಳೆ ಮಾಡ್ಬೇಕತ್ತೇನಿಲ್ಲ. ಸಾಲಿ ಕಲಿದವ್ರು ಎಷ್ಟೋ ಮಂದಿ ಹೆಸರು ಮಾಡ್ಕೊಂಡು ಹೋಗಿದ್ದಾರೆ. ಇದ ರೈತಕಿ ಒಳಗ ಇದ ಕುರಿಗಾರ ಒಳಗ. ನಿನ್ ಹೆಂಡತಿ ನಿನಗೆ ಬೇಕಲ್ಲ ಅಕ್ಕೇ ಬೇಕದಲ್ಲ ನಿನಗ. ಮುಂದೆ ನಿತ್ತ ಮದುವೆ ಮಾಡ್ತೀನಿ. ನಿನ್ನ ತಂದೆ ತಾಯಿಕತಿ ಹೆಚ್ಚು ನಿತ್ತ ಮಾಡ್ತು ನಾನು ಹೆಂಡತಿ ನನ್ನ ಕೂಡಿ. ನೀನು ಒಂದು ಸ್ವಲ್ಪ ಬುದ್ಧಿ ಕಲ್ಪ. ಇಲ್ಲಿ ತಪ್ಪು ಮಾಡ್ರೆ ಹೇಳ್ತು ಬಾ. ಸಣ್ಣವ್ರು ಇರೋದಿಲ್ಲ ಅವ್ರ ಮಕ್ಕಳಿಗೆ 3 ವರ್ಷದ ಒಳಗಿನ ಕೊಟ್ಟು ಸಂಸ್ಕಾರ 100 ವರ್ಷದ ತಕ ಆಗು ಬಾಧೆ ತಪ್ಪಿಸ್ತೈತೆ. ಹಂಗೆ ಹುಚ್ಚರಂಗೆ ಮಾಡಬಾರ್ದು.
ಇವ್ ಮೀಸಿ ದಾಡಿ ಬಂದಾವ್ ಸಣ್ಣವಲ್ಲವ, ನಿನಗೆ ಸಣ್ಣವಾಗಿರ್ಬೇಕ. ಆತಾಳ್ರಿ, ನಂದು ತಪ್ಪಾಗೈತಿ. ತಮ್ಮನ ಪ್ರೀತಿ ಮ್ಯಾಗ ನಾ ಅವನ ಕಡೆ ವಹಿಸ್ಕೊಂಡು ಮಾತಾಡಿನಿ, ತಪ್ಪಾಗೈತಿ ನಂದು. ಆಯ್ತು ಮಾಮ, ನೀ ಹೆಂಗೆ ಹೇಳ್ತಿಲ್ಲ ಹಂಗೆ ಕೇಳ್ತೀನಿ ತಗೋ, ಅವ್ರಿಗೆ ಹೇಳಿಬಿಡ. ರಾಜಾ ಆತು ಸಾಹೇಬ್ರ ನೀವು ಹೇಳ್ರಿ, ಚಲೋ ಆತ್ರು, ಚಲೋ ಬುದ್ಧಿ ಹೇಳ್ರಿ. ಅವ್ರು ದುಡ್ತಾನ ಹೇಳ್ತಾರೆ, ನಾನು ಇವ್ರಿಗೆ ಕೊಟ್ಟು ಮದುವೆ ಮಾಡಿ. ಒಳ್ಳೊಳ್ಳೆ ಜಾತಿ ಭೇದ ಭಾವ ಕುಲ ಗೋತ್ರ ಸಣ್ಣವ ದೊಡ್ಡವ ಬಡವ ಬಲ್ಲಿದ ಏನು ಬರಂಗಿಲ್ಲ. ಮನುಷ್ಯತ್ವ ಒಂದ ಜಾತಿ ಏನ, ತಲೆ ಕೆಡ್ಸ್ಕೋಬೇಡ. ನಿನ್ನ ಮಗಳು ನನ್ನ ಮಗಳಿದ್ದಂಗ ಆತು ನೀವು ಹೇಳ್ರಿ ಏನ, ಒಟ್ಟ ತಲೆ ಕೆಡ್ಸ್ಕೋಕ್ ಹೋಗ್ಬೇಡ. ಆತ್ ಬಿಡ್ರ, ನಡಿಯ ಚಾ ಮಾಡಕ್ ಹೋಗ. ಗಟ್ಟಿ ಕುರಿ ಹಾಲು ಹಾಕ, ಚಾ ಮಾಡ. ನಡಿ ರಾಜ ನಡಿ. ನೀನು ಹೋಗೋ. ಹ್ಮ್ ಹೋಗ. ಆಯ್ತು ಮಾಮ.